ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸೊ ಇಂದಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಎಂದಿಗೆ ನಾವು ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವಿಷ್ಣು ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಏಕಾದಶಿ, ವೈಶಾಖ ಮಾಸದ ಶುಕ್ಲ ಪಕ್ಷದ ಮೋಹಿನಿ ಏಕಾದಶಿ. ಈ ಏಕಾದಶಿಯನ್ನ ಕುರಿತು ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಏಕಾದಶಿಯ ಮಹಾತ್ಮ ಮಹಿಮೆ ಹೇಗೆ ಇದು ಪ್ರಾರಂಭ ಆಯಿತು ಅನ್ನೋದನ್ನ ಪ್ರತಿಯೊಂದು ಏಕಾದಶಿಯ ಭಾಗದಲ್ಲಿ ನಾನು ತಿಳಿಸಿದ್ದೇನೆ. ಸೊ ಇವತ್ತು ಕೂಡ ಸ್ವಲ್ಪ ನಾನು ಅದನ್ನ 5 ನಿಮಿಷ ತಿಳಿಸಿ ನಾನು ಮುಂದುವರಿಸ್ತೇನೆ. ಈ ಏಕಾದಶಿ ಅನ್ನೋದು ಯಾವಾಗ ಪ್ರಾರಂಭ ಆಯ್ತು? ಏಕಾದಶಿ ಅನ್ನೋದು ಆಧ್ಯಾತ್ಮಿಕ ಲೋಕದಲ್ಲಿನೂ ಕೂಡ ಅಲ್ಲಿಂದ ಬಂದಿರುವಂತಹ ನಮಗೆ ಈ ಒಂದು ಬಳುವಳಿಯಾದಂತಹ ಒಂದು ನಿಧಿ. ಸೊ ಇದನ್ನ ಭಗವಂತ ಈ ಕಲಿಯುಗದಲ್ಲಿ ಮತ್ತೆ ಹಿಂದಿನ ಒಂದು ಯುಗಗಳಲ್ಲಿ ಬಹಳಷ್ಟು ಜನರು ಪಾಪಿಗಳಿದ್ದಾರೆ. ಆ ಪಾಪವನ್ನ ಹೋಗಲಾಡಿಸ್ಲಿಕ್ಕೆ ಏನು ಮಾಡಬೇಕು ಅದಕ್ಕೆ ಒಂದು ಪರಿಹಾರವನ್ನ ಭಗವಂತ ಕೊಟ್ಟನಂತೆ. ಸೊ ಹಾಗಾಗಿ ಈ ಒಂದು ಏಕಾದಶಿ ಅನ್ನೋದು ಮಾಡಿಕೆ ಬಂದಿದೆ. ಇಲ್ಲಿ ಮೊದಲಿಗೆ ನೋಡಿದಾಗ ಈ ಒಂದು ಮುರ ಎಂಬಂತಹ ಒಬ್ಬ ರಾಕ್ಷಸನ ಕಿರಿಕಿರಿಯಿಂದ ಆಧ್ಯಾತ್ಮಿಕ ಲೋಕ ಅಲ್ಲೋಲ ಕಲ್ಲೋಲ ಆದಾಗ ಭಗವಂತ ಅವನನ್ನು ಕೊಲ್ಲಲಿಕ್ಕೆ ಮುಂದಾಗಿ 1000 ವರ್ಷಗಳವರೆಗೆ ಹೋರಾಡಿದ. ಯಾಕೆ ಹೋರಾಡಿದ ಅಂತಂದ್ರೆ ಅವನ ಮುಂದಿನ ಯೋಜನೆಗಳು ಬೇರೆ ಆಗಿದ್ವು. ಅದಕ್ಕೋಸ್ಕರ ಸೊ ಅವನು ನನಗೆ ದಣಿವಾಗಿದೆ ಅಂತ ಮಲಗಿಕೊಂಡಾಗ ಆ ದಣಿವಿನಿಂದ ಬಂದಂತಹ ಮಹಿಳೆ, ಅವಳ ಹೆಸರು ಏಕಾದಶಿ ಅನ್ನೋದನ್ನ ಭಗವಂತ ಆಮೇಲೆ ಇಟ್ನು. ನೀನ್ ಯಾರು ಅಂತ ಇಟ್ಟ. ಆಮೇಲೆ ಯಾರು ಅಂತ ಕೇಳಿದಾಗ ನಾನು ನಿನ್ನದೇ ಒಂದು ದೇಹದಿಂದ ಬಂದಂತಹ ಕನ್ಯೆ ಅಂತ
ಭಗವಂತ ಒಂದು ಮಹಿಳೆ ಹೇಳಿದಾಗ ಅವಳು ಆ ಮುರ ಎಂಬ ರಾಕ್ಷಸನನ್ನ ಕೊಂದು ಬಿಟ್ಟಿರ್ತಾಳೆ. ಅದನ್ನ ನೋಡಿ ಇದನ್ನ ಕೊಂದಿರೋದು ಯಾರು ಅಂತ ಕೇಳಿದಾಗ ಆ ಮಹಿಳೆನೇ ಅಂತ ಹೇಳಿದಾಗ, ಸೊ ಈ ಒಂದು ಏಕಾದಶಿಯ ದಿನ ನೀನು ಅವಳನ್ನ ಕೊಂದಿರೋದ್ರಿಂದ ನಿನಗೆ ಏಕಾದಶಿ ಎಂಬ ಹೆಸರು ಬರುತ್ತೆ ಅಂತ ಹೇಳಿ, ಈ ಏಕಾದಶಿ ದಿನದಂದು ಯಾರಾದ್ರೂ ಉಪವಾಸ ಮಾಡಿದರೆ ಅವರು ಕೂಡ ತಮ್ಮ ಪಾಪವನ್ನ ಹೋಗಲಾಡಿಸಿ ಮುಂದೆ ಆಧ್ಯಾತ್ಮಿಕದ ಕಡೆಗೆ ಹೆಜ್ಜೆ ಇಡಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ಭಗವಂತ ತಿಳಿಸ್ತಾನೆ. ಇದು ಒಂದು ಕತೆ. ಇನ್ನೊಂದು ಕತೆ ಕೂಡ ನಿಮ್ಗೆ ಗೊತ್ತು, ಅದನ್ನ ಹೇಳಿದ್ದೀನಿ. ಮತ್ತೆ ಈ ಒಂದು ಏಕಾದಶಿಯನ್ನ ಮಾಡೋದ್ರಿಂದ ಯಾವ್ಯಾವ ಫಲಗಳು ಸಿಗುತ್ತೆ ಅನ್ನೋದು, ಈ ಒಂದು ಗೋದಾನ 1000 ಈ ಒಂದು ಅಶ್ವಮೇಧ ಯಾಗ ಮತ್ತು 100 ಈ ವಾಜಪೇಯಿ ಯಾಗ ಅಂತ ಹೇಳ್ತೇವೆ. ಅಶ್ವಮೇಧ ಯಾಗ ಅಂತಂದ್ರೆ ಕೇವಲ ಒಂದು ಬಿಳಿ ಅಶ್ವವನ್ನ ಒಂದು ಗುರಿಯ ಕಡೆಗೆ ಅದನ್ನ ಕಳಿಸಲಾಗತ್ತೆ. ಸೊ ಅದು ಮರಳಿ ಅಲ್ಲಿಂದ ಕಳಿಸಿರುತ್ತೋ, ಯಾವ ಯಜ್ಞದ ಜಾಗದಿಂದ ಕಳಿಸಿರುತ್ತೋ ಅದೇ ಯಜ್ಞದ ಜಾಗದಲ್ಲಿ ಅದು ಬರ್ಬೇಕು. ಸೊ ಅದರ ಗುರಿ ಯಶಸ್ವಿ ಅದು ಬಂದ್ರೆ ಅದರ ಗುರಿ ಯಶಸ್ವಿ ಆದ ಹಾಗೆ. ಸೊ ಅಲ್ಲಿ ಅವರಿಗೆ ಆ ಒಂದು ಅಶ್ವಮೇಧ ಯಾಗದ ಫಲ ಸಿಗ್ತಿತ್ತು. ಈ ಒಂದು ವಾಜಪೇಯ ಯಾಗ ಅಂತ ಹೇಳ್ತೇವೆ, ಅಲ್ಲಿ 7 ಕುದುರೆಗಳು ಅಂತ ಹೇಳ್ತೇವೆ, ಅವುಗಳನ್ನ ಕಟ್ಟಿಬಿಟ್ಟು ಬಿಡಲಾಗತ್ತೆ. ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ. ಇದು ತುಂಬಾ ಕಠಿಣ ವಾಜಪೇಯ ಯಜ್ಞ. ಸೊ ಅದನ್ನು ಕೂಡ ಕಟ್ಟಿ ಬಿಟ್ಟಾಗ ಅವು ಎಲ್ಲವೂ ಕೂಡ ಯಾಗದ ಜಾಗಕ್ಕೆ ಬಂದು ನಿಲ್ಬೇಕು. ಅದು ಒಂದು ಗುರಿ. ಹಾಗಿದ್ರೆ ಮಾತ್ರ, ಅದು ಬಂದ್ರೆ ಮಾತ್ರ ಅದೇ ಒಂದು ಫಲ, ಆ ಒಂದು ಯಾಗದ ಫಲ ಸಿಗ್ಲಿಕ್ಕೆ ಸಾಧ್ಯವಾಗ್ತಿತ್ತು ಅಲ್ಲಿ ಆವಾಗಿನ ಸಮಯದಲ್ಲಿ. ಯಾಕಂದ್ರೆ ಪ್ರಾಣಿಗಳು ಅವು ತಮ್ಮ ಒಂದು ಇದು ಉಳ್ಳವು, ಮನುಷ್ಯರ ಹಾಗೆ ಅಲ್ಲ, ಬುದ್ಧಿವಂತ ಪ್ರಾಣಿಗಳಲ್ಲ. ಹಾಗೆ ಆದ್ರೆ ಈ ಒಂದು ಯುಗದಲ್ಲಿ ಅಂತ ಒಂದು ಅಶ್ವಮೇಧ ಯಾಗನೋ ಅಥವಾ ವಾಜಪೇಯಿ ಯಾಗನೋ ಮಾಡ್ಲಿಕ್ಕೆ ಸಾಧ್ಯ ನಮ್ಗಾಗೋದಿಲ್ಲ. ಹಾಗಾಗಿ ಈ ಒಂದು ಏಕಾದಶಿಯ ಮೂಲಕ ನಾವು ಈ ಅಶ್ವಮೇಧ ಯಾಗಗಳು 1000 ಅಶ್ವಮೇಧ ಯಾಗ ಮತ್ತೆ 100 ವಾಜಪೇಯಿ ಯಾಗ ಮತ್ತೆ ಜೊತೆಗೆ 1000 ಗೋದಾನ ಮಾಡಿದಷ್ಟು ಪುಣ್ಯ ನಮ್ಗೆ ಒದಗಿ ಬರುತ್ತೆ ಅನ್ನೋದು ಪ್ರತಿಯೊಂದು ಏಕಾದಶಿಯಲ್ಲಿ ನಾವು ಕೇಳ್ತಾನೆ ಬಂದಿದ್ದೇವೆ. ಸೊ ಹಾಗಾಗಿ ಏಕಾದಶಿ, ಯಾವುದೇ ಏಕಾದಶಿಯನ್ನ ನೀವು ವ್ಯರ್ಥವಾಗ್ಲಿಕ್ಕೆ ಬಿಡಬೇಡಿ ಅಂತ ಹೇಳ್ತಾ, ಸೊ ನಾವು ಇದನ್ನ ಪ್ರಾರಂಭ ಮಾಡೋಣ. ಮತ್ತೆ ಜೊತೆಗೆ ಇಲ್ಲಿ ಬಹಳಷ್ಟು ವ್ರತಗಳುಂಟು. ಬಹಳಷ್ಟು ವ್ರತಗಳಲ್ಲಿ ನಮಗೆ ಕೆಲವು ವ್ರತಗಳಿಂದ, ಈಗ ಮಂಗಳ ವಾರದಂದು ಮಾಡುವಂತಹ ಈ ಮಂಗಳ ಗೌರಿ ವ್ರತ, ಶ್ರಾವಣ ಮಾಸದಂದು ಶುಕ್ರವಾರ ಮಾಡುವಂತಹ ಶುಕ್ರ ಗೌರಿ ವ್ರತ ಆಗ್ಲಿ, ಇವುಗಳನ್ನ ಮಾಡೋದ್ರಿಂದ ನಮ್ಗೆ ಕೇವಲ ಲಕ್ಷ್ಮಿಯ ಪ್ರಾಪ್ತಿ ಆಗುತ್ತೆ. ಸೊ ನಾವು ಬೇಡಿದಂತಹ ಆಸೆ ನಮ್ಗೆ ಪ್ರಾಪ್ತಿ ಆಗ್ಬೋದು. ಆದ್ರೆ ಈ ಒಂದು ಏಕಾದಶಿಯ ದಿನ ಎಲ್ಲ ಒಂದು ಆಸೆಗಳು ಈಡೇರಿಕೆ ಆಗತ್ತೆ, ಮತ್ತೆ ಈಡೇರಿಸುತ್ತೆ ಈ ಒಂದು ಏಕಾದಶಿ. ಮತ್ತೆ ಜೊತೆಗೆ ನಮ್ಮಲ್ಲಿ ಇರುವಂತಹ ಪಾಪಗಳು, ನಮ್ಮ ಹಿಂದಿನ ಪಾಪ ಕರ್ಮಗಳು ಕೂಡ ನಾಶವಾಗುತ್ತೆ. ಮತ್ತೆ ಜೊತೆಗೆ ಪುಣ್ಯಗಳು ಅಂತ ಏನ್ ಹೇಳ್ತೀವೋ, ಅನಿಷ್ಟ ಪುಣ್ಯಗಳನ್ನು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆದಷ್ಟು ನಾವು ಇಲ್ಲಿ ಉಪವಾಸ ಅಂದ್ರೆ ವಾಸ, ಯಾರ ಹತ್ತಿರ, ಉಪ ಅಂದ್ರೆ ಹತ್ತಿರ, ವಾಸವಾಗೋದು, ಭಗವಂತನ ಹತ್ತಿರ ವಾಸವಾಗೋದು ನಾವು. ಹಾಗಾಗಿ ಇದಕ್ಕೆ ಉಪವಾಸ ಅಂತ ಕರೆಯೋದ್ರಿಂದ ನಾವು ಭಗವಂತನ ಕುರಿತು ಹೆಚ್ಚಾಗಿ ಈ ಒಂದು ದಿನದಂದು ನಾವು ಶ್ರವಣ, ಕೀರ್ತನ, ಭಜನವನ್ನ ಮಾಡ್ತೇವೆ. ಸೊ ಮಾಡೋದ್ರಿಂದ ನಾವು ಇದರಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇದರ ಕುರಿತು ಏನಾದ್ರು ಪ್ರಶ್ನೆಗಳಿದ್ರೆ ನಾವು ಕೊನೆಗೆ ತಗೊಳ್ಳೋಣ. ಇದರ ಒಂದು ವ್ರತದ ಕಥೆಯನ್ನ ನಾವು ಇವತ್ತಿನ ಮೋಹಿನಿ ಏಕಾದಶಿಯ ಕಥೆಯನ್ನು ನಾವು ನೋಡೋಣ. ಮೋಹಿನಿ ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನು ಕೂಡ ನಾನು ಆಮೇಲೆ ಓದಿ ಆದ್ಮೇಲೆ ನಾನು ನಿಮ್ಗೆ ಇದರ ವಿವರಣೆಯನ್ನ ಕೊಡ್ತೇನೆ. ಕಾಣಿಸ್ತಾ ಇದೆಯಾ ಮಾತಾಜಿ ಸ್ಕ್ರೀನ್? ಸ್ವಲ್ಪ ಇದನ್ನ ಸರಿಯಾಗಿ ತಗೊಳ್ಳಿಕ್ ಬರ್ಲಿಲ್ಲ ಮಾತಾಜಿ, ಅದು ಬುಕ್ ಹಾಗೆ ಇತ್ತು. ಬುಕ್ ಇಟ್ಕೊಳ್ಳ ಮಾತಾಜಿ, ಅಲ್ಲಿ ಏನಾದ್ರು ಹೇಳಕ್ಕೆ ಇಟ್ಕೊಂಡ್ರೆ ಹೇಳ್ಬೋದು, ಗೊತ್ತಾಗತ್ತೆ. ಸೈಡ್ ಹೋಗಿದೆ ಅಷ್ಟೇ, ಅದು ಕರ್ವ್ ಆಗಿದೆ. ವಿ ಫ್ಲಾಟ್ ಅಂತ ಬರುತ್ತೆ ಮಾತಾಜಿ ಆಪ್. ವಿ ಫ್ಲಾಟ್ ಅಲ್ಲಿ ಮಾಡಿದ್ರೆ ಅದು ಫ್ಲಾಟ್ ಆಗುತ್ತೆ. ನಾವು ಹೇಗೇನೆ ತೆಗೆದು ಕೂಡ ಅದು ಫ್ಲಾಟ್ ಆಗಿ ತಗೊಳುತ್ತೆ. ಇಟ್ಸ್ ಓಕೆ. ಓದಿಸ್ತೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಬಂದೆ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಫಸ್ಟ್ ಪೇಜ್ ಹಾಗಾಗಿದೆ. ನಾನು ಕೂಗ್ಲ ಮಾತಾಜಿ ಅಲ್ಲಿವರೆಗೂ? ನಾನ್ ಕೂಗ್ಲ ಮಾತಾಜ್, ನೀವು ನಾನು ಬುಕ್ ತರಕ್ ಹೋಗಿದ್ದೆ ಮಾತಾಜ್, ಅದಕ್ಕೆ ಗೊತ್ತಾಯ್ತು. ಅದೇ ಅಲ್ಲಿವರೆಗೂ ನಾನು ಹೇಳ್ತೀನಿ. ತಗೊಂಡ್ ಬಂದ್ರ ಮಾತಾಜಿ? ತಗೊಂಡ್ ಬಂದೆ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮಿ ಮಾತಾಜಿ, ಲಕ್ಷ್ಮಿ ಡಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ವೈಶಾಖ ಶುಕ್ಲ ಪಕ್ಷ ಮೋಹಿನಿ ಏಕಾದಶಿ. ಯುಧಿಷ್ಠರನು ಕೇಳುತ್ತಾನೆ, ಜನಾರ್ದನ, ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿಯ ಏಕಾದಶಿಯ ಹೆಸರೇನು? ಆ ಏಕಾದಶಿಯ ವಿಧಾನವೇನು? ಅದರಿಂದ ಫಲವೇನು? ನನಗೆ ಹೇಳು. ಶ್ರೀಕೃಷ್ಣನು ಹೇಳುತ್ತಾನೆ, ಧರ್ಮರಾಜ ಕೇಳು. ಪೂರ್ವ ಕಾಲದಲ್ಲಿ ಶ್ರೀರಾಮಚಂದ್ರನು ವಸಿಷ್ಠರಿಗೆ ಇದೇ ಪ್ರಶ್ನೆಯನ್ನು ಮಾಡಿದ್ದನು. ಆಗ ವಸಿಷ್ಠರು ಶ್ರೀರಾಮನಿಗೆ ಹೇಳಿದ್ದುದನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು. ಶ್ರೀರಾಮಚಂದ್ರನು ಅನ್ನುತ್ತಾನೆ, ಹೇ ವಸಿಷ್ಠರೇ, ಎಲ್ಲಾ ವ್ರತದಲ್ಲಿ ಉತ್ತಮವಾದ ವ್ರತ ಯಾವುದು? ಅದನ್ನು ಕೇಳುವ ಇಚ್ಛೆಯು ನನಗಾಗಿದೆ. ಆ ವ್ರತವು ಎಲ್ಲಾ ಪಾಪಗಳನ್ನು ದುಃಖವನ್ನು ನಾಶ ಮಾಡುವಂಥದ್ದು ಇರಬೇಕು. ಹೇ ಮುನಿ ಶ್ರೇಷ್ಠನೇ, ಸೀತಾ ವಿರಹದಿಂದ ಆಗಿರುವ ಬಹಳ ಕಷ್ಟ ದುಃಖವನ್ನು ನಾನು ಅನುಭವಿಸಿದೆನು. ಆ ದುಃಖದ ತಾಪದಿಂದಲೇ ನಾನು ನಿನಗೆ ಕೇಳುತ್ತಿರುವೆನು. ವಸಿಷ್ಠ ಋಷಿಗಳು ಅನ್ನುತ್ತಾರೆ, ರಾಮಚಂದ್ರ, ನೀನು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದೆ. ನಿನ್ನ ಬುದ್ಧಿಯು ಒಳ್ಳೆಯ ನಿಷ್ಠೆಯನ್ನು ಹೊಂದಿರುವುದು. ರಾಮಚಂದ್ರ, ನಿನ್ನ ನಾಮಸ್ಮರಣದಿಂದಲೇ ಮನುಷ್ಯ ಪವಿತ್ರನಾಗುತ್ತಾನೆ. ಆದರೂ ಲೋಕ ಕಲ್ಯಾಣಕ್ಕಾಗಿ ನಾನು ನಿನಗೆ ಸರ್ವಶ್ರೇಷ್ಠನಾದ ವ್ರತವನ್ನು ಹೇಳುತ್ತೇನೆ. ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿಯ ಏಕಾದಶಿಯ ಹೆಸರು ಮೋಹಿನಿ ಎಂದು ಇರುತ್ತದೆ. ಈ ಏಕಾದಶಿಯು ಎಲ್ಲಾ ಪಾಪ ತಾಪಗಳನ್ನು ನಾಶ ಮಾಡುತ್ತದೆ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇನ್ನೊಬ್ಬರಿಗೂ ಚಾರ್ಜ್ ಕೊಡ. ರೇಖಾ ಮಾತಾಜಿ. ಹರೇ ಕೃಷ್ಣ. ಏಕಾದಶಿಯ ವ್ರತ. ಹರೇ ಕೃಷ್ಣ ಮಾತಾಜಿ. ಆ ಏಕಾದಶಿಯ ವ್ರತ ಪ್ರಭಾವದಿಂದ ಮನುಷ್ಯನು ಮೋಹಪಾಶದಿಂದಲೂ ಮತ್ತು ಸರ್ವ ಪಾಪಗಳಿಂದ ಮುಕ್ತನಾಗುತ್ತಾನೆ. ಇದನ್ನು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ರಾಮ, ಅದರಿಂದ ಈ ವ್ರತವನ್ನು ನೀನು ಅವಶ್ಯವಾಗಿ ಮಾಡು. ರಾಮಚಂದ್ರ, ಈ ಏಕಾದಶಿಯ ಕಲ್ಯಾಣಕಾರಕ ಹಾಗೂ ಪುಣ್ಯಪ್ರದವಾದ ಕಥೆಯನ್ನು ನಾನು ನಿನಗೆ ಹೇಳುತ್ತೇನೆ, ಕೇಳು. ಅದನ್ನು ಕೇಳಿದ ಮಾತ್ರದಿಂದಲೂ ಸರ್ವ ಪಾಪಗಳು ನಾಶವಾಗುತ್ತದೆ. ಸರಸ್ವತಿ ನದಿಯ ರಮ್ಯವಾದ ಸ್ಥಳದಲ್ಲಿ ಭದ್ರಾವತಿ ಎಂಬ ಸುಂದರವಾದ ಪಟ್ಟಣವಿತ್ತು. ಅಲ್ಲಿ ದ್ಯುತಿಮಾನನೆಂಬ ರಾಜನು ರಾಜ್ಯವಾಳುತ್ತಿದ್ದನು. ಅವನು ಚಂದ್ರ ವಂಶದಲ್ಲಿ ಜನಿಸಿದವನು. ಸತ್ಯಸಂಧನೂ ಧೈರ್ಯವಂತನೂ ಇದ್ದನು. ನ್ಯಾಯದಿಂದಲೇ ರಾಜ್ಯವಾಳುತ್ತಿದ್ದನು. ಅವನ ರಾಜ್ಯದಲ್ಲಿ ಧನಪಾಲನೆಯ ವ್ಯಾಪಾರಸ್ಥನೂ ಇದ್ದನು. ಅವನು ಧನಪಾಲನೆಂಬ ವ್ಯಾಪಾರಸ್ಥನು ಇದ್ದನು. ಅವನು ಧನ ಧಾನ್ಯಗಳಿಂದ ಸಮೃದ್ಧನಾಗಿದ್ದನು ಮತ್ತು ಯಾವತ್ತೂ ಪುಣ್ಯಕರ್ಮದಲ್ಲಿ ನಿರತನಾಗಿದ್ದನು. ಅವನು ಧರ್ಮಶಾಲೆಗಳನ್ನು, ಸರೋವರಗಳನ್ನು, ದೇವಸ್ಥಾನಗಳನ್ನು, ಅನ್ನಛತ್ರಗಳನ್ನು ಕಟ್ಟಿಸಿದನು. ಆತನು ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆತನು ಶಾಂತ ಸ್ವಭಾವದವನು ಮತ್ತು ವಿಷ್ಣು ಭಕ್ತನೂ ಆಗಿದ್ದನು. ಅವನಿಗೆ 5 ಮಂದಿ ಗಂಡು ಮಕ್ಕಳಿದ್ದರು. ಸುಮನ, ದ್ಯುತಿಮಾನ, ಮೇಧಾವಿ, ಸುಕೃತ ಮತ್ತು ದೃಷ್ಟಬುದ್ಧಿ ಹೀಗೆ 5 ಜನರು ಹೆಸರುಗಳು ಇದ್ದವು. ಅವರಲ್ಲಿ ದುಷ್ಟಬುದ್ಧಿ ಎಂಬ 5ನೇಯವನು ನಿತ್ಯ ಪಾಪಕರ್ಮವನ್ನೇ ಮಾಡುತ್ತಿದ್ದನು. ಯಾವಾಗಲೂ ವೇಶ್ಯೆಯರ ಸಹವಾಸದಲ್ಲಿಯೇ ಇರುತ್ತಿದ್ದ. ಅವನು ಯಾವಾಗಲೂ ದೂತವಾಡುವುದರಲ್ಲಿ ಮದ್ಯಪಾನ ಮಾಡುತ್ತಾ ಅಸಭ್ಯ ವರ್ತನೆ ಮಾಡುವುದರಲ್ಲಿ ಶ್ರೇಷ್ಠನಾಗಿದ್ದ. ಅವನು ಪರಸ್ತ್ರೀ ಗಮನದಲ್ಲಿಯೂ ವಿಲಾಸದಲ್ಲಿಯೂ ಮುಳುಗಿ ಹೋಗಿದ್ದ. ಅವನು ದೇವ ಬ್ರಾಹ್ಮಣರ ಅತಿಥಿ ಸೇವೆಯನ್ನು ಮಾಡುತ್ತಿರಲಿಲ್ಲ.
ಅವನು ದೇವ ಬ್ರಾಹ್ಮಣರ ಅತಿಥಿ ಸೇವೆಯನ್ನು ಮಾಡುತ್ತಿರಲಿಲ್ಲ, ನಿತ್ಯ ಅನ್ಯಾಯವೇ ಮಾಡುತ್ತಿದ್ದ. ಅವನು ತಂದೆ ಗಳಿಸಿದ್ದ ಹಣವನ್ನು ವ್ಯರ್ಥವಾಗಿ ಹಾಳು ಮಾಡುತ್ತಿದ್ದ. ಆದ್ದರಿಂದ ಅವನ ತಂದೆಯು ಅವನನ್ನು ಮನೆಯಿಂದ ಹೊರಗೆ ಹಾಕಿದನು. ಆಪ್ತೇಷ್ಟರೂ ಸಹ ಅವನನ್ನು ತ್ಯಜಿಸಿದರು. ಕೊನೆಗೆ ಅವನ ದೇಹದ ಹೊರತಾಗಿ ಎಲ್ಲವೂ ನಾಶವಾಗಿ ಹೋಯಿತು. ಆದ್ದರಿಂದ ವೇಶ್ಯೆಯರು ಅವನ ತ್ಯಾಗ ಮಾಡಿ ಬಿಟ್ಟು ಹೋದರು. ಆದ್ದರಿಂದ ವೇಶ್ಯೆಯರು ಅವನನ್ನು ತ್ಯಾಗ ಮಾಡಿ ಬಿಟ್ಟು ಹೋದರು ಮತ್ತು ಅವನ ನಿಂದೆ ಮಾಡುತ್ತಿದ್ದರು. ಅವನ ಮೈಮೇಲೆ ಬಟ್ಟೆ ಸಹ ಉಳಿಯಲಿಲ್ಲ. ಹಸಿವಿಯಿಂದ ಬಳಲುತ್ತಾ ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ, ಯಾವ ಉಪಾಯದಿಂದ ನನ್ನ ಜೀವನವನ್ನು ಸಾಗಿಸಲಿ ಎಂದು ಚಿಂತೆ ಮಾಡುತ್ತಿದ್ದನು. ಮುಂದೆ ಅವನು ಅದೇ ಪಟ್ಟಣದಲ್ಲಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹನ್ನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಂದೆ ಅವನು ಅದೇ ಪಟ್ಟಣದಲ್ಲಿ ಕಳ್ಳತನವನ್ನು ಮಾಡಹತ್ತಿದನು. ರಾಜದೂತರು ಬಂದು ಅವನನ್ನು ಹಿಡಿದರು. ಆದರೆ ಅವನ ತಂದೆಯ ಒಳ್ಳೆಯತನದ ಕೀರ್ತಿಗಾಗಿ ಬಿಟ್ಟುಕೊಟ್ಟರು. ಆದರೂ ಅವನು ಮೊದಲಿನಂತೆ ಮಾಡಹತ್ತಿದ್ದರಿಂದ ರಾಜದೂತರು ಅವನನ್ನು ಹಿಡಿದು ಕಾರಾಗೃಹದಲ್ಲಿ ಹಾಕಿದರು. ಕೊನೆಗೆ ಒಂದು ದಿನ ರಾಜನು ಅವನನ್ನು ತನ್ನ ರಾಜ್ಯದಿಂದಲೇ ಹೊರ ಹಾಕಿದನು. ರಾಜನ ಹೆದರಿಕೆಯಿಂದ ಆತನು ಘೋರವಾದ ಅಡವಿಯನ್ನು ಸೇರಿದನು. ಅಲ್ಲಿ ಆತನು ಹಸಿವೆ ನೀರಡಿಕೆಯಿಂದ ಬಳಲುತ್ತಾ ವನ್ಯ ಮೃಗಗಳನ್ನೇ ಭಕ್ಷಣ ಮಾಡುತ್ತಿದ್ದನು. ಎಲ್ಲಾ ಪ್ರಾಣಿಗಳನ್ನು ತನ್ನ ಧನುಷ್ಯ ಬಾಣಗಳಿಂದ ಕೊಂದು ಅದನ್ನು ತನ್ನ ಆಹಾರವನ್ನೇ ಮಾಡಿಕೊಂಡನು. ತನ್ನ ಪಾಪ ಕರ್ಮಗಳಿಂದ ಅವನು ಒಂದು ಕೆಸರಿನ ಕುಂಡದಲ್ಲಿ ಬಿದ್ದನು. ಆದರೆ ಅವನ ಪೂರ್ವ ಜನ್ಮದ ಸ್ವಲ್ಪ ಪುಣ್ಯ ಮಾತ್ರದಿಂದಲೇ ಏನೋ ಎಂಬಂತೆ ಆತನು ಕೌಂಡಿನ್ಯ ಋಷಿಗಳ ಆಶ್ರಮವನ್ನು ಸೇರಿದನು. ಆ ತಪೋವನದಲ್ಲಿ ಕೌಂಡಿನ್ಯ ಋಷಿಗಳು ವೈಶಾಖ ನಿಮಿತ್ತ ಪ್ರಾತಃ ಕಾಲದಲ್ಲಿ ಭಾಗೀರಥಿಯ ಸ್ನಾನ ಮಾಡಿ ಅದೇ ಬಂದಿದ್ದರು. ಶೋಕ ಸಂತಪ್ತನಾದ ದುಷ್ಟಬುದ್ಧಿಯು ಅವರ ಎದುರಿನಲ್ಲಿ ಬಂದು ನಿಂತನು. ಆ ಸಮಯದಲ್ಲಿ ಅವರ ಮೈಮೇಲಿನ ಒದ್ದೆ ಬಟ್ಟೆಗಳಿಂದ ಸೋರುತ್ತಿರುವ ನೀರಿನ ಒಂದು ಹನಿಯು ಅವನ ಮೈಮೇಲೆ ಬಿದ್ದ ಮಾತ್ರಕ್ಕೆ ಅವನ ಪಾಪಗಳೆಲ್ಲವೂ ನಷ್ಟವಾಗಿ ಹೋದವು. ಆತನು ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅನಂತರ ಆತನು ಕೌಂಡಿನ್ಯ ಋಷಿಗಳ ಮುಂದೆ ಕೈ ಮುಗಿದುಕೊಂಡು ನಿಂತು ಪ್ರಾರ್ಥಿಸಹತ್ತಿದನು. ಹೇ ಬ್ರಾಹ್ಮಣ ಶ್ರೇಷ್ಠರೇ, ನಾನು ಜನ್ಮದಿಂದಲೂ ಪಾಪಕರ್ಮಗಳನ್ನೇ ಮಾಡುತ್ತಾ ಬಂದಿರುವೆ. ಸರ್ವ ಪಾಪ ಮುಕ್ತನಾಗುವ ಉಪಾಯವನ್ನು ನನಗೆ ಹೇಳಿರಿ. ನನ್ನ ಹತ್ತಿರ ಧನ ಸಂಪತ್ತುಗಳು ಏನೂ ಇಲ್ಲ. ಋಷಿಗಳು ಅನ್ನುತ್ತಾರೆ, ಕೇಳು, ನೀನು ಗಂಗಾ ನದಿಯಲ್ಲಿ ಪಿಂಡದಾನ ಮಾಡಿದಷ್ಟು ಪುಣ್ಯ ವ್ರತವನ್ನು ನಾನು ನಿನಗೆ ಹೇಳುತ್ತೇನೆ, ಕೇಳು. ವೈಶಾಖ ಮಾಸ ಶುಕ್ಲ ಪಕ್ಷದ ಶುದ್ಧ ಮೋಹಿನಿ ಎಂಬ ಏಕಾದಶಿಯು ಇರುತ್ತದೆ. ಆ ವ್ರತವನ್ನು ನೀನು ಮಾಡು. ಆ ಏಕಾದಶಿ ವ್ರತ ಮಾಡುವ ಮಾತ್ರದಿಂದ ನಿನ್ನ ಜನ್ಮಾಂತರ ಪಾಪಗಳು ಸುಟ್ಟು ಭಸ್ಮವಾಗುತ್ತವೆ. ಋಷಿಗಳ ಈ ವಾಕ್ಯವನ್ನು ಕೇಳಿ ದುಷ್ಟಬುದ್ಧಿ ಬಹಳ ಸಂತೋಷ ಭರಿತವನಾದನು. ಕೌಂಡಿನ್ಯ ಋಷಿಗಳ ಉಪದೇಶದಂತೆ ಅವನು ವಿಧಿಪೂರ್ವಕವಾಗಿ ವ್ರತವನ್ನು ಮಾಡಿದನು. ಅದರಿಂದ ಅವನ ಪಾಪಗಳೆಲ್ಲ ಸುಟ್ಟು ಭಸ್ಮವಾಗಿ ಅವನಿಗೆ ದಿವ್ಯ ದೇಹ ಪ್ರಾಪ್ತವಾಯಿತು. ಅವನು ಗರುಡಾರೂಢನಾಗಿ ವೈಕುಂಠ ಲೋಕಕ್ಕೆ ಹೋದನು. ರಾಮಚಂದ್ರನೇ, ದುಃಖ ಶೋಕಾದಿಗಳನ್ನು ನಾಶ ಮಾಡುವಂತ ಈ ಮೋಹಿನಿ ಏಕಾದಶಿ ಇರುತ್ತದೆ. ಈ ಶ್ರೇಷ್ಠ ವ್ರತದ ಮುಂದೆ ಯಾವ ವ್ರತವೂ ಇಲ್ಲ. ಆದ್ದರಿಂದ ಯಜ್ಞ ದಾನಾದಿ ಮಾಡಿದ ಪುಣ್ಯವು ದೊರೆಯುತ್ತದೆ. ಈ ಏಕಾದಶಿಯ ಮಹಾತ್ಮೆಯನ್ನು ಓದುವುದರಿಂದಲೂ ಕೇಳುವುದರಿಂದಲೂ 1000 ಆಕಳ ಗೋದಾನ ಮಾಡಿದ ಪುಣ್ಯವು ಸಿಗುತ್ತದೆ. ಶ್ರೀ ಕೂರ್ಮ ಪುರಾಣದಲ್ಲಿ ಮೋಹಿನಿ ಏಕಾದಶಿ ಮಹಾತ್ಮೆಯ ಸಂಪೂರ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ. ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಸೊ ಈ ವೈಶಾಖ ಮಾಸದ ಒಂದು ಶುಕ್ಲ ಪಕ್ಷದಂದು ಬರುವಂತಹ ಈ ಒಂದು ಮೋಹಿನಿ ಏಕಾದಶಿ ಅನ್ನುವಂಥದ್ದು. ಮೋಹಿನಿ ಅಂತಂದ್ರೆ ಏನು? ಸೊ ಬಹಳಷ್ಟು ಮೋಹದಿಂದ ನಾವು ಮೋಹದ ಪಾಶಕ್ಕೆ ಒಳಗಾಗಿದ್ದೇವೆ. ಆ ಮೋಹದ ಪಾಶದಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ನಾವು ಈ ಏಕಾದಶಿಯನ್ನ ಮಾಡಬೇಕು. ಸೊ ಒಂದಿಲ್ಲ ಒಂದು ರೀತಿಯಿಂದ ನಾವು ಮೋಹ ಪಾಶದಲ್ಲಿದ್ದೇವೆ. ಕೇವಲ ಬಹಳ ದೊಡ್ಡದಾದಂತಹ ಮೋಹಗಳೇ ಅದರಿಂದ ಮಾತ್ರ ಮುಕ್ತಿಯನ್ನ ಪಡಿಬಹುದು ಅಂತ ಹಾಗಿಲ್ಲ.
ಸೊ ಒಂದಿಲ್ಲ ಒಂದು ರೀತಿಯಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮೋಹದಲ್ಲಿ ಇದ್ದಾನೆ. ಸೊ ಆ ಮೋಹವನ್ನ ಹೋಗಲಾಡಿಸುವುದೇ ಈ ಮೋಹಿನಿ ಏಕಾದಶಿ. ಇಲ್ಲಿ ಯುಧಿಷ್ಠಿರ ಕೃಷ್ಣನಿಗೆ ಕೇಳ್ತಾನೆ, ಹೇ ಜನಾರ್ದನ, ಈ ಒಂದು ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತೆ. ಸೊ ಅದಕ್ಕೆ ಯಾವ ಏಕಾದಶಿ ಅಂತ ಕರೀತಾರೆ, ಅದನ್ನ ಹೇಗೆ ಮಾಡ್ಬೇಕು, ಮತ್ತೆ ಮಾಡೋದ್ರಿಂದ ನನಗೆ ಯಾವ ಫಲ ಸಿಗುತ್ತೆ ಅನ್ನೋದನ್ನ ಕೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ಕೇಳು ಧರ್ಮರಾಜ, ಇದರ ಒಂದು ಕಥೆಯನ್ನ ನಾನು ನಿನ್ಗೆ ಹೇಳ್ತಾನೆ. ಮೊದ್ಲು ಅಂದ್ರೆ ತಾನು ಏನೋ ಅವತರಿಸಿ ಬಂದಿದ್ನೋ ಆ ಒಂದು ಕುರಿತು ಕೃಷ್ಣ ಹೇಳ್ತಾನೆ. ಈ ಪೂರ್ವ ಕಾಲದಲ್ಲಿ ಶ್ರೀ ರಾಮಚಂದ್ರ ವಶಿಷ್ಠರಿಗೆ ಪ್ರಶ್ನೆ ಮಾಡ್ತಾನಂತೆ. ಯಾಕಂತಂದ್ರೆ ಅವನು ಯಾವಾಗ ಸೀತಾ ಮಾತೆ ರಾಮನನ್ನು ಬಿಟ್ಟು ಹೋಗ್ತಾಳೋ ಅಂತಂದ್ರೆ ಅವಳು ಅಗ್ನಿಗೆ ಆಹುತಿ ಆಗ್ತಾಳೋ, ಆವಾಗ ಶ್ರೀ ರಾಮಚಂದ್ರನಿಗೆ ಆ ವಿರಹವನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆ ವಿರಹ ವೇದನೆಯಿಂದ ಅವಳು ಬಹಳಷ್ಟು ಬಳಲ್ತಾನೆ. ಅವಾಗ ಬಳಲಿದ ಮೇಲೆ ಅವರು ತಮ್ಮ ಒಂದು ಆಸ್ಥಾನದ ಋಷಿಗಳನ್ನ ಕರೆದು ವಶಿಷ್ಠರು ಅವ್ರಿಗೆ ಕೇಳ್ತಾರೆ. ಸೊ ನಾನು ನಿಮ್ಗೆ ಒಂದೇನು ಕೇಳ್ಬೇಕು, ಅದನ್ನ ನೀವು ನನಗೆ ಹೇಳ್ಬೇಕು ಅಂತ ಹೇಳ್ತಾರೆ. ಸೊ ನಾನು ಸೀತಾದೇವಿಯ ವಿರಹದಿಂದ, ಅಂದ್ರೆ ಮೊದ್ಲು ಅವ್ರು ಏನ್ ಹೇಳ್ತಾರೆ ಶ್ರೀರಾಮಚಂದ್ರರು, ನಾನು ಕಾಡಿನಿಂದ ಬಂದ ಮೇಲೆ ನಾನು ಬಹಳ ಮೋಹಿತನಾಗಿದ್ದೆ, ನಾನು ಬಹಳ ದುಃಖದಲ್ಲಿ ಇದ್ದೆ, ದುಃಖಿತನಾಗಿದ್ದೆ. ಸೊ ಅವುಗಳನ್ನೆಲ್ಲ ಹೋಗಲಾಡಿಸ್ಕೊಳ್ಬೇಕಂದ್ರೆ ನಾನ್ ಏನ್ ಮಾಡ್ಬೇಕು ಅಂತ ವಶಿಷ್ಠರಿಗೆ ಕೇಳಿದಾಗ ವಶಿಷ್ಠರು ನಕ್ಕ ಹೇಳ್ತಾರಂತೆ, ಇಲ್ಲಿ ಸಾಧು ಪೃಷ್ಠಮಯ ರಾಜ ಅಂತ ಹೇಳ್ತಾರೆ. ಸಾಧು ಪೃಷ್ಠಮಯ ರಾಜ ಅಂದ್ರೆ ಒಳ್ಳೇದು ಹೇಳ್ದೆ ನೀನು ಅಂತ ಅದರರ್ಥ. ಪೃಷ್ಠಂ ಅಂದ್ರೆ ಹೇಳು ಅಥವಾ ಪ್ರಶ್ನೆಯನ್ನ ಕೇಳು. ಪೃಷ್ಠಂ ಒಳ್ಳೆ ಪ್ರಶ್ನೆ ಕೇಳಿದೆ ನೀನು. ಸೊ ನೀನೇ ಎಲ್ಲ ಜಗತ್ತಿಗೆ ದೇವ, ನಿನ್ಗೆ ಗೊತ್ತು ಇದ್ರ ವಿಷಯವನ್ನ ನೀನು ನನ್ನಿಂದ ಕೇಳಿ ತಿಳ್ಕೊಳ್ಬೇಕಾ ಅಂತ ಹೇಳ್ತಾನೆ. ಆವಾಗ ರಾಮಚಂದ್ರ ಹೇಳ್ತಾರೆ, ಹಾಗಲ್ಲ, ನಾನು ಈ ಸೀತಾ ಮಾತೆಯ ವಿರಹ ವೇದನೆಯಿಂದ ನಾನು ಬಳಲ್ತಾ ಇದ್ದೇನೆ. ಸೊ ನಾನು ಬಹಳ ಕಷ್ಟವನ್ನ ಅನುಭವಿಸ್ತಾ ಇದ್ದೇನೆ. ಸೊ ಈ ಒಂದು ದುಃಖದಿಂದ ನನಗೆ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದಾಗ ಏನಾದ್ರೂ ಮಾಡ್ಬೇಕು ಅಂತ ಹೇಳಿದಾಗ ಅವಾಗ ಮತ್ತೆ ಹೇಳ್ತಾನೆ, ವಶಿಷ್ಠರು ನಕ್ಕು ಹೇಳ್ತಾರೆ, ತ್ವನ್ನಾಮಂ ಗ್ರಹಣೆ ನೈವ ಭೂತೋ ಭವತಿ ಮಾನವಾಹ ಅಂತ ಹೇಳ್ತಾನೆ. ತ್ವನ್ನಾಮಂ ಗ್ರಹಣೆ ನೈವ ಭೂತೋ ಭವತಿ ಮಾನವಾಹ ಅಂದ್ರೆ ನಿನ್ನ ಹೆಸರನ್ನೇ ತಗೊಂಡ್ರೆ ಎಲ್ಲ ಪಾಪಗಳು ನಾಶ ಆಗತ್ತೆ ಎಲ್ಲ ಮನುಷ್ಯರದು. ಹಂಗಿರುವಾಗ ನಿನಗೆ ಯಾವ ಒಂದು ಏಕಾದಶಿ ಅಥವಾ ನಿನಗೆ ಯಾವ ವ್ರತ ಬೇಕು ಅಂತ ಮತ್ತೆ ಅವರು ವ್ಯಂಗ್ಯವಾಗಿ ಈ ವಿಷಯವನ್ನ ಮಾತಾಡ್ತಾರೆ. ಆದ್ರೂ ಕೂಡ ವಶಿಷ್ಠರು ಶ್ರೀರಾಮಚಂದ್ರ ಕೇಳಿರೋದನ್ನ ಅವರು ಬಿಡೋದಿಲ್ಲ. ಸೊ ನೀವು ಒಳ್ಳೆ ಪ್ರಶ್ನೆಯನ್ನ ಕೇಳಿದೆ, ಸೊ ನಿನ್ನ ಬುದ್ಧಿಯ ಒಂದು ಒಳ್ಳೆ ನಿಷ್ಠೆಯನ್ನ ಹೊಂದಿದೆ, ಅಂದ್ರೆ ಮಾನವಾಗಿ ಜನಿಸಿದ ಮೇಲೂ ಕೂಡ ಸೊ ಈ ಒಂದು ನಿನ್ನ ಈ ಒಂದು ಪವಿತ್ರ ನಾಮಸ್ಮರಣೆಯಿಂದ ಅಂದ್ರೆ ಈ ರಾಮನ ನಾವೇನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಒಂದು ನಾಮಸ್ಮರಣದಿಂದ ಮನುಷ್ಯ ಪವಿತ್ರ ಆಗೇ ಆಗ್ತಾನೆ, ನಿನ್ನ ಹೆಸರಿಂದ ಪವಿತ್ರ ಆಗೇ ಆಗ್ತಾನೆ. ಆದ್ರೂ ಕೂಡ ಲೋಕ ಕಲ್ಯಾಣಕ್ಕಾಗಿ, ನಿನಗಾಗಿ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ನಾನು ನಿನಗೆ ಈ ಒಂದು ಸರ್ವಶ್ರೇಷ್ಠವಾದಂತಹ ವ್ರತವನ್ನ ತಿಳಿಸ್ತೇನೆ ಅಂತ ವಶಿಷ್ಠರು ಹೇಳ್ತಾರೆ. ಅಂದ್ರೆ ಕೃಷ್ಣ ಹೇಳೋದು ಯಾರಿಗೆ? ಯುಧಿಷ್ಠಿರಿಗೆ, ಧರ್ಮರಾಯನಿಗೆ ಅಂದ್ರೆ ಯುಧಿಷ್ಠಿರನಿಗೆ ಹೇಳ್ತಾರೆ. ಅದರಲ್ಲಿ ಯುಧಿಷ್ಠಿರ ಈ ಒಂದು ಶ್ರೀರಾಮಚಂದ್ರ ಕೇಳಿರುವಂತಹ ಪ್ರಶ್ನೆ ವಶಿಷ್ಠರಿಗೆ, ಅದರ ಮೂಲಕ ಈ ಒಂದು ಕಥೆಯು ಪ್ರಾರಂಭ ಆಗುತ್ತೆ. ಇಲ್ಲಿ ಆ ವಶಿಷ್ಠರು ಈ ಕಥೆಯನ್ನ ಶ್ರೀರಾಮಚಂದ್ರನಿಗೆ ಹೇಳ್ತಾರೆ. ಇದೇ ಕಥೆಯನ್ನ ಕೃಷ್ಣ ಧರ್ಮರಾಯನಿಗೆ ಹೇಳ್ತಾನೆ, ಯುಧಿಷ್ಠನಿಗೆ ಹೇಳ್ತಾರೆ. ಯಾತಕ್ಕಾಗಿ ಹೇಳ್ತಾರೆ ಅಂತಂದ್ರೆ ಈ ಒಂದು ರಾಮನ ಕಲ್ಯಾಣಕ್ಕಾಗಿ ಇಲ್ಲ, ಅವನಿಗೆ ಯಾವುದೇ ಕಲ್ಯಾಣದ ಅವಶ್ಯಕತೆ ಇಲ್ಲ, ಅವನ ನಾಮಸ್ಮರಣೆಯೇ ಒಂದು ಕಲ್ಯಾಣ. ಹಾಗಾಗಿ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಸರ್ವಶ್ರೇಷ್ಠವಾದಂತಹ ವ್ರತವನ್ನ ಹೇಳ್ತೀನಿ ಕೇಳು ಅಂತ ಯಾರು ವಶಿಷ್ಠರು ಹೇಳ್ತಾರೆ. ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಹೆಸರು ಮೋಹಿನಿ ಅಂತ ಕರೀತಾರೆ. ಈ ಏಕಾದಶಿ ಈ ಎಲ್ಲ ಪಾಪ ಮತ್ತೆ ತಾಪಗಳನ್ನು ಕೂಡ ನಾಶ ಮಾಡುವಂಥದ್ದು. ಇಲ್ಲಿ ಇನ್ನೊಂದು ಹೇಳ್ತೇವೆ ನಾವು, ತಾಪತ್ರಯ ಅಂತ ಕರಿತೇವೆ. ತಾಪತ್ರಯ ಯಾವಾಗ್ಲೂ ನಮ್ಮ ಬಾಯಲ್ಲಿ ಬರೋದು, ಏನು ತಾಪತ್ರಯಪ್ಪ, ಏನ್ ತಾಪತ್ರಯ ಮಾರಾಯಣ ಅಂತ ಹೇಳಿ. ತಾಪತ್ರಯ ಅಂದ್ರೆ 3 ತಾಪಗಳು, ಅಂದ್ರೆ ನಮಗೆ ಇರುವಂತದ್ದು 3 ದುಃಖಗಳು. ಇದೇ 3 ದುಃಖಗಳು ಹೇಳಿದ್ವಲ್ಲ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಇವೇ 3 ಕ್ಲೇಶಗಳು. ಹಾಗಾಗಿ ನಮ್ಮ ಬಾಯಲ್ಲಿ ಯಾವಾಗ್ಲೂ ಕೂಡ ತಾಪತ್ರಯ ಅನ್ನುವಂಥ ಶಬ್ದ ಹೋಗೋದಿಲ್ಲ. ತ್ರಯ ಅಂತಂದ್ರೆ 3 ಇರುವಂತಹ 3 ದುಃಖಗಳನ್ನ ಇಲ್ಲಿ
ಹೇಳಲಾಗಿದೆ. ಸೊ ಈ ಒಂದು ತಾಪತ್ರಯವನ್ನ ನಾವು ಕಳೆದುಕೊಳ್ಬಹುದು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಈ ಏಕಾದಶಿಯ ವ್ರತದ ಪ್ರಭಾವದಿಂದ ಯಾವುದೇ ಮನುಷ್ಯ ಯಾವುದೇ ಮೋಹಪಾಶದಿಂದ ಮತ್ತೆ ಎಷ್ಟೇ ಪಾಪಗಳನ್ನ ಮಾಡಿದ್ರು ಕೂಡ ಅವನು ಮುಕ್ತನಾಗ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಸೊ ಇಂಥ ಒಂದು ಸತ್ಯವಾದಂತಹ ಕಥೆ ಘಟನೆಯನ್ನ ವಿವರಿಸಲಿಕ್ಕೆ ಮುಂದಾಗ್ತಾರೆ. ಅದರಿಂದ ರಾಮ ಈ ವ್ರತವನ್ನ ನೀನು ಅವಶ್ಯಕವಾಗಿ ಮಾಡು ಅಂದ್ರೆ ರಾಮಚಂದ್ರನಿಗೆ ಮಾಡು ಅಂತ ಹೇಳ್ತಾರಂತೆ. ಯಾಕೆ ಮಾಡು ಅಂತ ಹೇಳ್ತಾರೆ? ಈ ಒಂದು ಏಕಾದಶಿ ಕಲ್ಯಾಣಕರವಾದದ್ದು ಮತ್ತೆ ಪುಣ್ಯಪ್ರದವಾದ ಕಥೆಯನ್ನು ನಾನಿಗೆ ನಿಮ್ಗೆ ಹೇಳ್ತೇನೆ. ಸೊ ಇದನ್ನು ಲೋಕ ಕಲ್ಯಾಣಕ್ಕಾಗಿ ಹೇಳ್ತಾನೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಈ ಒಂದು ಕಥೆಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇದರ ಒಂದು ಮಹಿಮೆಯನ್ನ ತಿಳ್ಕೊಳ್ಳಿ. ಕೇವಲ ಈ ಒಂದು ಕಥೆಯನ್ನ ಶ್ರವಣ ಮಾಡೋದ್ರಿಂದ ಮಾತ್ರ ನಮ್ಮ ಒಂದು ಪಾಪವನ್ನ ನಾವು ನಾಶ ಮಾಡ್ಕೊಳ್ಬಹುದು. ಯಾರೇ ಇಲ್ಲಿ ಕುಳಿತು ಈ ಕಥೆಯನ್ನ ಕೇಳ್ತಾ ಇದ್ದಾರೋ, ಯಾರು ಇತರರಿಗೆ ಇದನ್ನ ಹೇಳ್ತಾ ಇದ್ದಾರೋ, ಅಥವಾ ತಪ್ಪೇನೂ ಕೂಡ ಹೊರಗಡೆಯಿಂದ ಮನೆಯಲ್ಲಿ ನೀವು ಇದನ್ನ ಕೇಳುವಾಗ ಹೊರಗಡೆಯಿಂದ ಯಾರೋ ಬಂದ್ರು ಅಂತ ಅನ್ಕೊಳ್ಳಿ, ಅವ್ರಿಗೆ ಕಿವಿಗಿನೂ ಕೂಡ ಇದು ಸ್ವಲ್ಪ ಆದ್ರೂ ಈ ಒಂದು ಕಥೆ ಬಿದ್ರೂ ಕೂಡ ಅವ್ರ ಸರ್ವ ಪಾಪಗಳು ಕೂಡ ನಾಶವಾಗುತ್ತೆ ಅನ್ನೋದನ್ನ ವಶಿಷ್ಠರು ಇಲ್ಲಿ ತಿಳಿಸ್ತಾರೆ. ನೋಡೋಣ ಕಥೆಯವರು ಏನ್ ಹೇಳಿದ್ದಾರೆ ಅನ್ನೋದನ್ನ. ಹಿಂದಿನ ಕಾಲದಲ್ಲಿ ಒಂದು ಸರಸ್ವತಿ ಎಂಬಂತಹ ನದಿ, ಅದು ಬಹಳ ರಮ್ಯವಾದಂತಹ ನದಿ. ಅಲ್ಲಿ ಭದ್ರಾವತಿ ಎಂಬ ಒಂದು ಸುಂದರವಾದ ಪಟ್ಟಣ ಇತ್ತು. ಎಲ್ಲಿ? ಸರಸ್ವತಿಯ ನದಿಯ ದಡದಲ್ಲಿ ಭದ್ರಾವತಿ ಎಂಬ ಒಂದು ಸುಂದರವಾದ ಪಟ್ಟಣ. ಆ ಸುಂದರವಾದ ಪಟ್ಟಣವನ್ನ ದ್ಯುತಿಮಾನ್ ಎಂಬಂತಹ ರಾಜ್ಯವಾಳ್ತಾ ಇದ್ದ. ಆ ರಾಜ ಚಂದ್ರವಂಶದವನು ದ್ಯುತಿಮಾನ್. ಸೊ ಹಾಗಾಗಿ ಅವನ ಹೆಸರು ದ್ಯುತಿಮಾನ್, ಚಂದ್ರವಂಶದಿಂದ ಜನಿಸಿದ್ದ, ಹಾಗಾಗಿ ಅವನ ಹೆಸರು ದ್ಯುತಿಮಾನ್. ಆ ಒಂದು ರಾಜ್ಯದಲ್ಲಿ, ಆ ಒಂದು ಪಟ್ಟಣದಲ್ಲಿ ಆ ಒಂದು ದ್ಯುತಿಮಾನ್ಗೆ ಬಹಳ ಇಷ್ಟವಾದಂತಹ ವ್ಯಕ್ತಿ ಒಬ್ಬನಿದ್ದ. ಅವನು ಬಹಳ ಸತ್ಯವಂತನಾಗಿದ್ದ, ಧೈರ್ಯವಂತನಾಗಿದ್ದ. ಯಾವಾಗ್ಲೂ ಕೂಡ ನ್ಯಾಯ, ಪ್ರಾಮಾಣಿಕತೆ ಮತ್ತೆ ಲೋಕ ಕಲ್ಯಾಣಕ್ಕಾಗಿ ಅವನು ಯಾವಾಗ್ಲೂ ತನ್ನ ಒಂದು ಜೀವನವನ್ನ ಮುಡಿಪಾಗಿ ಇಟ್ಟಿದ್ದ. ಅಷ್ಟು ಒಂದು ಒಳ್ಳೆಯ ವ್ಯಕ್ತಿ ಅವನಾಗಿದ್ದ. ಅವನು ವೈಶ್ಯನಾಗಿದ್ದ ತನ್ನ ಒಂದು ವೃತ್ತಿಯಿಂದ. ಅವನ ಹೆಸರು ಧನಪಾಲ. ಸೊ ಅವನು ಧನಪಾಲ ಅಂದ ತಕ್ಷಣನೇ ಅವನು ತನ್ನ ಎಲ್ಲ ಸಮಾಜ ಕಲ್ಯಾಣದಿಂದನೂ ಕೂಡ ಭಗವಂತನ ಕೃಪೆಯಿಂದ ಅವನು ಅಷ್ಟೇ ಶ್ರೀಮಂತ ವ್ಯಕ್ತಿನೂ ಕೂಡ ಆಗಿದ್ದ. ವೈಶ್ಯರು ಅಂತಂದ್ರೆ ಅವರು ವ್ಯಾಪಾರಸ್ಥರು. ಸೊ ವೈಶ್ಯ ವರ್ಣದಲ್ಲಿ ಅವರು ಬಂದವರು ಅಂದ್ರೆ ವ್ಯಾಪಾರಿಗಳು. ಸೊ ಅವನು ಈ ಒಂದು ತನ್ನ ಮನೆಯಲ್ಲಿ ಧನಕ್ಕಾಗ್ಲಿ, ಧಾನ್ಯಕ್ಕಾಗ್ಲಿ, ಮತ್ತೆ ಯಾವುದೇ ಇತರ ವಸ್ತುಗಳಿಗಾಗಿ ಕುಂದುಕೊರತೆ ಇರ್ಲೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಪುಣ್ಯ ಕಾರ್ಯಗಳನ್ನು ಅವನು ಮಾಡಿರೋದ್ರಿಂದ ಅಷ್ಟು ಒಳ್ಳೆಯ ಆಧ್ಯಾತ್ಮಿಕವಾದಂತಹ ವ್ಯಕ್ತಿತ್ವ ಅವನಲ್ಲಿ ಇತ್ತು. ಮತ್ತೆ ಜೊತೆಗೆ ಈ ಒಂದು ಪ್ರಸ್ತುತತೆಯಲ್ಲೂ ಕೂಡ ಪುಣ್ಯ ಕರ್ಮಗಳಲ್ಲಿ ಅವನು ನಿರತನಾಗಿದ್ದ. ಪುಣ್ಯದ ಕೆಲಸವನ್ನೇನೆ ಅವನು ಯಾವಾಗ್ಲೂ ಮಾಡ್ತಾ ಬಂದಿದ್ದ. ಮತ್ತೆ ಅದರಲ್ಲಿ ಯಾವುದೋ ಒಂದು ಪಾಪ ಇರುತ್ತಲ್ಲ. ಸೊ ಹಾಗಾಗಿ ಆ ಪಾಪದ ಒಂದು ಏನು ನಾವ್ ಹೇಳ್ತೇವೆ ಪಕ್ವವಾದಂತಹ ಒಂದು ಪಾಪ ಅಂತ ಹೇಳ್ತೇವೆ. ಸೊ ಅದು ಬೀಜದ ರೂಪದಲ್ಲಿ ಇದ್ದಾಗ ಅದು ನಮ್ಗೆ ಕಾಣಿಸಲ್ಲ. ನಾವು ಯಾವ್ದನ್ನ ಅನುಭವಿಸ್ತಿರ್ತೀವೋ ಅದು ಪಕ್ವವಾದಂತಹ ಒಂದು ಪಾಪ ಅಂತ ನಾವು ಕರ್ಕೊಳ್ತೇವೆ. ಸೊ ಅವನಿಗೆ ಈ ಧನಪಾಲನಿಗೆ ಆ ಒಂದು ಪಕ್ವವಾದಂತಹ ಒಂದು ಪಾಪ ಎದುರಿಸಲಿಕ್ಕೆ ಬಂದಿತ್ತು. ಆದ್ರೂ ಕೂಡ ಅದು ಅವನಿಗೆ ಪ್ರಭಾವ ಆಗೋದಿಲ್ಲ. ಬಟ್ ಅದು ಅವನಿಂದ ಬಂದಿರುವಂತದ್ದು. ಹಾಗಾಗಿ ಅವನದನ್ನ ಆ ಪಾಪವನ್ನ ಎದುರಿಸಬೇಕಾಯ್ತು. ಸೊ ಹೀಗೇನೆ ಈ ಒಂದು ಪುಣ್ಯ ಕರ್ಮ ಅಂದ್ರೆ ಯಾವ ತರದ ಪುಣ್ಯ ಕರ್ಮ ಅವನು ಮಾಡ್ತಾ ಇದ್ದ? ಧರ್ಮಶಾಲೆಗಳಿಗೆ ದಾನ ಕೊಡೋದಾಗ್ಲಿ, ಸರೋವರಗಳಲ್ಲಾಗ್ಲಿ, ಈ ಒಂದು ನೀರಿನ ವ್ಯವಸ್ಥೆಯನ್ನ ಮಾಡೋದಾಗ್ಲಿ, ದೇವಸ್ಥಾನಗಳಿಗೆ ಅನ್ನದಾನವನ್ನ ಮಾಡೋದಾಗ್ಲಿ, ಅನ್ನ ಛತ್ರಗಳನ್ನು ಕೂಡ ದೇವಸ್ಥಾನ, ಸರೋವರ ಎಲ್ಲವನ್ನೂ ಕೂಡ ಅಲ್ಲಿರುವಂತಹ ಜನರಿಗೆ ಅವನು ಕಟ್ಟಿಸ್ಕೊಟ್ಟಿದ್ದ. ಹಾಗಾಗಿ ಈ ರಾಜನಿಗೆ ಅವನು ತುಂಬಾ ಹತ್ತಿರದವನಾಗಿದ್ದ. ಮತ್ತೆ ಜೊತೆಗೆ ಅವನು ವೈಷ್ಣವ ಮತ್ತೆ ವಿಷ್ಣು ಭಕ್ತ, ಯಾವ ಶಾಂತ ಸ್ವಭಾವದವನು ಅವನಾಗಿದ್ದ. ಸೊ ಇಂಥವನಿಗೆ ಏನು ತೊಂದರೆ ಒದಗಿತ್ತು ಅಂದ್ರೆ ಇಲ್ಲಿ ಬರೋದು, ಅವನಿಗೆ 5 ಗಂಡು ಮಕ್ಕಳಿದ್ರು. 5 ಗಂಡು ಮಕ್ಕಳ ಹೆಸರು, ಮೊದಲನೆಯವನು ಸುಮನ ಅಂತ ಒಬ್ಬನು, ಆಮೇಲೆ 2ನೇವನು ದ್ಯುತಿಮಾನ್, 3ನೇವನು ಮೇಧಾವಿ, 4ನೇವನು ಸುಕೃತ, ಮತ್ತೆ 5ನೇವನು ದೃಷ್ಟ ಬುದ್ಧಿ. ಈ ಮೊದಲ 4ನೇವರು ಅಂದ್ರೆ ಸುಮನ, ದ್ಯುತಿಮಾನ, ಮೇಧಾವಿ, ಸುಕೃತ, ಇವರ 4 ಜನರು ತನ್ನ ತಂದೆಯ ಒಂದು ವ್ಯಕ್ತಿತ್ವವನ್ನ ಹೋಲುತ್ತಿದ್ರು. ಅವರು ಕೂಡ ಒಳ್ಳೆಯ ಕರ್ಮಿಗಳಾಗಿದ್ರು, ಒಳ್ಳೆಯ ಒಂದು ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ರು. ಆದ್ರೆ ಕೊನೆಯದವನು ದುಷ್ಟ ಬುದ್ಧಿ. ಸೊ ಅವನ ಹೆಸರಿರೋ ಹಾಗೆ
ದೃಷ್ಟ ವ್ಯಕ್ತಿ ಅವನು ಆಗಿದ್ದ. ಸೊ ಆ ದುಷ್ಟ ಬುದ್ಧಿ ಅವನಿಂದಾನೇ ಈ ಒಂದು ಅವ್ರಿಗೆ ತಾನು ಪಕ್ವಾದಂತಹ ಫಲ ಈ ಒಂದು ಮಗನಿಂದ ನಾಶವಾಯ್ತು ಅಂತ ನಾವು ಹೇಳ್ಬೋದು. ಈ ದುಷ್ಟ ಬುದ್ಧಿ ಎಂಬ 5ನೇ ಮಗ ಅವನು ಯಾವುದೇ ಈ ಒಂದು ವೈಷ್ಣವರಿಗೆ ಸಂಬಂಧಪಟ್ಟಂತಹ ನಿತ್ಯ ಪಾಪ ಕರ್ಮಗಳನ್ನು ಅವನು ಈ ನಿಗದಿತ ಕರ್ಮಗಳನ್ನ ಅವನು ಮಾಡ್ತಾ ಇರ್ಲಿಲ್ಲ. ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರ್ಲಿಲ್ಲ. ಪುಣ್ಯದ ಕಾರ್ಯಗಳಲ್ಲಿ ಅವನಿಗೆ ರುಚಿನೂ ಇರ್ಲಿಲ್ಲ. ಯಾವಾಗ್ಲೂ ಕೂಡ ಪಾಪದ ಸಂಘದಲ್ಲಿ ಅವನು ಇರ್ತಾ ಇದ್ದ. ಹೊಸ ಹೊಸ ಪಾಪಗಳ ಒಂದು ಕಾರ್ಯದಲ್ಲಿ ಅವನು ತೊಡಗ್ತಾ ಇದ್ದ. ಸೊ ಯಾವುದೇ ಒಂದು ವ್ಯಸನ ಇಲ್ಲ ಅಂತ ಇರ್ಲಿಲ್ಲ. ಯಾವಾಗ್ಲೂ ಕೂಡ ಈ ವ್ಯಭಿಚಾರಿಣಿಗಳ ಸಹವಾಸದಲ್ಲಿ ಅವನು ಇರ್ತಾ ಇದ್ದ. ಮತ್ತೆ ಜೊತೆಗೆ ಜೂಜನ್ನ ಆಡ್ತಾ ಇದ್ದ, ಮದ್ಯಪಾನವನ್ನ ಮಾಡ್ತಾ ಇದ್ದ. ಮತ್ತೆ ಯಾವಾಗ್ಲೂ ಇತರರೊಂದಿಗೆ ಒಂದು ಅಸಭ್ಯ ವರ್ತನೆ ಅವಂದಾಗಿತ್ತು. ಅದರಲ್ಲೇನೆ ಅವನು ನಿರತನಾಗಿದ್ದ. ಮತ್ತೆ ಪರಸ್ತ್ರೀಯರ ಸಹವಾಸವನ್ನ ಮಾಡೋದು, ವಿಳಾಸದಲ್ಲಿ ತೊಡಗೋದು, ಹೀಗೆ ಇತರ ಒಂದು ಬೇಡವಾದಂತಹ ಪಾಪದ ಕಾರ್ಯಗಳಲ್ಲಿ ಅವನು ತೊಡಗ್ತಾ ಇದ್ದ. ಮತ್ತೆ ಯಾವುದೇ ಅಂದ್ರೆ ಹೇಗೆ ಸಮಾಜ ಕಾರ್ಯಗಳಲ್ಲಿ ಅವರ ತಂದೆ ತೊಡಗಿದ್ರು, ಈ ಧನಪಾಲ ಅವರು ತೊಡಗಿದ್ರು, ಆ ಒಂದು ಕಾರ್ಯದ ವಿರುದ್ಧವಾದಂತಹ ಕಾರ್ಯ ಅವನು ಮಾಡ್ತಾ ಇದ್ದ. ಈಗ ದೇವ ಬ್ರಾಹ್ಮಣರ ಅತಿಥಿ ಸೇವೆ, ಮನೆಗೆ ಬಂದವರು ಇದ್ಯಾವುದು ಮಾಡ್ತಾ ಇರ್ಲಿಲ್ಲ. ಬದಲಾಗಿ ಅವರನ್ನ ಅಪಮಾನ ಮಾಡಿ ಕಳಿಸ್ತಾ ಇದ್ದ. ಸೊ ನಿತ್ಯನೂ ಕೂಡ ಒಂದು ಕ್ಷಣನೂ ಕೂಡ ಅವನು ಅನ್ಯಾಯವನ್ನೇ ಮಾಡ್ತಾ ಇದ್ದ. ಯಾರ ಜೊತೆಗೂ ಕೂಡ ಒಳ್ಳೆಯ ಒಂದು ಮಾತುಗಳನ್ನು ಕೂಡ ಆಡ್ತಾ ಇರ್ಲಿಲ್ಲ. ಸೊ ಅವನು ಹೇಗೆ ಒಂದು ಒಳ್ಳೆಯ ಗುಣವನ್ನ ಬೆಳೆಸಿ ಈ ಪುಣ್ಯ ಕರ್ಮಗಳನ್ನ ಮಾಡಿ ಹಣವನ್ನ ಗಳಿಸಿದಂತಹ ತಂದೆ, ಅವನ ಗಳಿಸಿದಂತಹ ಒಂದು ಹಣವನ್ನ ಈ ದೃಷ್ಟ ಬುದ್ಧಿ ವ್ಯರ್ಥ ಮಾಡ್ತಿದ್ದ. ಅದರಿಂದ ಅವನ ತಂದೆ ಏನ್ ಮಾಡಿದ್ರು, ಅವನ್ಗೆ ಬಹಳಷ್ಟು ತಿಳಿಸಿ ಹೇಳಿದ್ರು ಕೂಡ ಅವನು ತಿಳಿಲಿಕ್ಕೆ ಮುಂದಾಗ್ಲಿಲ್ಲ. ಆವಾಗ ಒಂದು ದಿನ ಅವನು ಪರಸ್ತ್ರೀಯ ವಿಲಾಸದಲ್ಲಿ ಮುಳುಗಿದಾಗ ಅದನ್ನ ಕಣ್ಣಾರೆ ಅವರ ತಂದೆ ನೋಡಿದ್ರು. ಇದನ್ನ ನೋಡಿ ಬಹಳ ಅವರು ನೊಂದುಕೊಂಡು, ನೀನು ಮನೆಯಲ್ಲಿ ಇರಬೇಡ ಅಂತ ಅವನ ಮನೆ ಬಿಟ್ಟು ಹೊರಗೆ ಹಾಕಿದ್ರು. ಸೊ ಮನೆ ಬಿಟ್ಟು ಹೊರಗೆ ಹಾಕಿದ ಮೇಲೆ ಆವಾಗ್ಲಾದ್ರೂ ಅವನು ತನ್ನ ಒಂದು ದುಷ್ಟ ಬುದ್ಧಿಯನ್ನ ಬಿಡಬೇಕಾಗಿತ್ತು. ಅವನು ಬಿಡ್ಲಿಲ್ಲ. ಮತ್ತೆ ಅನ್ಯಾಯದ ಮೇಲೆ ಅನ್ಯಾಯವನ್ನೇ ಅವನು ಮಾಡ್ತಾ ಹೋದ. ಮತ್ತೆ ಎಲ್ಲರನ್ನೂ ಕೂಡ ಅವನು ತ್ಯಜಿಸ್ಬಿಟ್ರು. ಅವ್ರ ತಂದೆ ತೋರದ್ಮೇಲೆ ಅವನು ತನ್ನ ಸಹಮಿತ್ರರ ಜೊತೆ ಕಡೆಗೆ ಹೋದ. ಅವರನ್ನು ಕೂಡ ಇವನನ್ನ ತೊರೆದು ಬಿಟ್ರು. ಸಹಮಿತ್ರರು ಯಾವಾಗ್ಲೂ ಕೂಡ ದುಡ್ಡು ಇದ್ದಾಗ ಅದು ಆಕರ್ಷಣೀಯವಾಗಿರುತ್ತೆ. ಸೊ ದುಡ್ಡು ಇದ್ದಷ್ಟು, ಹಣ ಇದ್ದಷ್ಟು ಅದನ್ನ ನಮ್ಮ ಹತ್ರಕ್ಕೆ ಕರ್ಸ್ಕೊಳ್ಳುತ್ತೆ. ಸೊ ಅದು ಇಲ್ಲ ಅಂದ್ಮೇಲೆ ಅವರುನು ಕೂಡ ಅವನನ್ನ ತ್ಯಜಿಸ್ಬಿಟ್ರು. ಆವಾಗ ಅವನಿಗೆ ಬೇರೆ ದಾರಿ ಇಲ್ಲದೆ ಒಂದು ಕಾಡಿನಲ್ಲಿ ಅವನು ಇನ್ನ ಮುಂದೆ ಹೇಗೆ ಅವನು ಈ ವ್ಯಭಿಚಾರಣಿಗಳ ಒಂದು ಸಂಘವನ್ನ ಮಾಡಿದ್ನೋ, ಅವನು ತನ್ನ ಹತ್ತಿರ ಇದ್ದಂತಹ ಎಲ್ಲ ಒಡವೆ ಬಂಗಾರವನ್ನು ಕೂಡ ಎಲ್ಲ ಮಾರಿದ. ಅವನು ತಂದೆ ಹೊರಗೆ ಹಾಕಿದ್ಮೇಲೆ ಎಲ್ಲ ಹಣವನ್ನು ಕೂಡ ತಾನು ವ್ಯರ್ಥ ಮಾಡ್ಕೊಂಡ್ ಬಿಟ್ಟ. ಸೊ ಯಾವಾಗ ಹಣ ಇರೋದಿಲ್ವೋ ವ್ಯಭಿಚಾರಣಿಗಳು ಕೂಡ ಅವನನ್ನ ಹತ್ತಿರಕ್ಕೆ ಸೇರ್ಸೋದಿಲ್ಲ. ಸೊ ಅವನನ್ನ ತುರಿದ್ ಬಿಟ್ರು. ಸೊ ಅವನಿಗೆ ನಿಂದೆಯನ್ನ ಮಾಡಿ ಹತ್ತಿದ್ರು. ಸೊ ಅವನು ಎಲ್ಲ ಅಂದ್ರೆ ತಿನ್ಲಿಕ್ಕೂ ಉಣ್ಲಿಕ್ಕೂ ಕೂಡ ಅವನ ಹತ್ರ ಏನೂ ಇರ್ಲಿಲ್ಲ. ಹಾಗಾಗಿ ಹೋಯ್ತು ಅವನ ಒಂದು ಪಾಡು. ಆವಾಗ ಅವನು ತನ್ನ ಜೀವನನ್ನ ಹೇಗೆ ಸಾಗಿಸ್ಬೇಕು ಅನ್ನುವಂಥ ಚಿಂತೆಯಲ್ಲಿ ಅವನು ಇದ್ದ. ಆವಾಗ ಅವನಿಗೆ ದುಷ್ಟ ಬುದ್ಧಿ ಆಗಿರೋದ್ರಿಂದ ಅವನಿಗೆ ಹೊಳೆಯೋದು ದುಷ್ಟ ಬುದ್ಧಿನೇ. ನಾನು ನನ್ನ ಜೀವನವನ್ನ ಸಾಗಿಸ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಅಂದಾಗ ಅವನಿಗೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳ ಒಂದು ಚಿಂತನೆ ಅವನಿಗೆ ಬರ್ಲಿಲ್ಲ. ಮತ್ತೆ ದುಷ್ಟವಾದಂತಹ ಕಾರ್ಯಗಳ ಯೋಜನೆಯೇ ಅವನಿಗೆ ಬಂದವು. ಅವನು ಕಳ್ಳತನವನ್ನ ಮಾಡ್ಲಿಕ್ಕೆ ಮುಂದಾದ. ಸೊ ಕಳ್ಳತನ ಮಾಡಿದಾಗ ಬಹಳಷ್ಟು ಸಲ ಅವನು ಕಳ್ಳತನ ಮಾಡಿ ಮತ್ತೆ ತನ್ನ ಹೊಟ್ಟೆಯನ್ನ ಹೊರ್ಕೊಳ್ತಿದ್ದ. ಮತ್ತೆ ಮುಂದೆ ದೊಡ್ಡ ದೊಡ್ಡ ಕಳ್ಳತನಕ್ಕೆ ಅವನು ಮುಂದಾದ. ದೊಡ್ಡ ಕಳ್ಳತನಕ್ಕೆ ಮುಂದಾದಾಗ ಅವನು ರಾಜನ ಸೇವಕರಿಗೆ ಅವನು ಸಿಕ್ಕಿಬಿದ್ದ. ರಾಜನ ಸೇವಕರಿಗೆ ಸಿಕ್ಕಿಬಿದ್ದಾಗ ರಾಜನ ಹತ್ರ ಅವನನ್ನು ಕರೆತಂದಾಗ ರಾಜರು, ಇವನು ಧನಪಾಲನ ಮಗ, ಧನಪಾಲ ತುಂಬಾ ಒಳ್ಳೆಯವನು, ಪುಣ್ಯ ಕಾರ್ಯಗಳನ್ನ ಮಾಡೋವನು ಅಂತ ಒಳ್ಳೆಯ ಪುಣ್ಯವಂತನ ಮಗನಾಗಿರೋದ್ರಿಂದ ಸೊ ಇವನು ಕೆಲವೊಂದು ಕಳ್ಳತನವನ್ನ ಅವರು ಮರೆಮಾಚಿದ್ರು. ಹಾಗಾಗಿ ಅವನನ್ನ ಬಿಟ್ಬಿಟ್ರು.
ಸೊ 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಹೀಗೆ ಅವನು ಮಾಡಿದಂತಹ ಕಳ್ಳತನವನ್ನ ಅವರು ಮರೆಮಾಚಿ ಬಿಟ್ಟಾಗ ರಾಜರು ಕೊನೆಗೆ ಒಮ್ಮೆ ದೊಡ್ಡ ಕಳ್ಳತನ ಅವನು ಮಾಡಿದ. ಅಂದ್ರೆ ಯಾವಾಗ ಆ ಒಂದು ಅನ್ಯಾಯಕ್ಕೆ ಅವನಿಗೆ ಒಂದು ಏನು ಶಿಕ್ಷೆ ಸಿಗೋದಿಲ್ವೋ, ಅದರ ಒಂದು ಅರಿವು ಅವರಿಗೆ, ಆ ಒಂದು ಅನ್ಯಾಯದ ಅರಿವು ಅವರಿಗೆ ಗೊತ್ತಾಗೋದಿಲ್ಲ. ಆದ್ರೂ ಕೂಡ ರಾಜ ಮಾಡಿರೋದು ಸ್ವಲ್ಪ ತಪ್ಪು ಅಂತ ಅನಿಸುತ್ತೆ ಆವಾಗ. ಹಾಗೇನೆ ಒಂದು ದಿನ ಬಹಳಷ್ಟು ಈ ದೊಡ್ಡ ಒಂದು ಕಳ್ಳತನಕ್ಕೆ ಅವರು ಕೈ ಹಾಕಿದಾಗ ರಾಜರ ಮುಂದೆ ತಂದು ನಿಲ್ಲಿಸಿದಾಗ ಇನ್ನು ಸಾಕಾಗೋಯ್ತು ರಾಜರಿಗೂ ಕೂಡ. ಬೇಡವೇ ಬೇಡ ಅಂತ ಹೇಳಿ ಅವನನ್ನ ಗಡೀಪಾರು ಮಾಡಿಬಿಟ್ರು. ಗಡೀಪಾರು ಅಂತಂದ್ರೆ ರಾಜ್ಯದಿಂದ ಹೊರಗೆ ಹಾಕೋದು. ಹೀಗೆ ರಾಜನ ಹೆದರಿಕೆಯಿಂದ ಅವನ್ ಏನ್ ಮಾಡ್ದ, ಇಲ್ಲ ಅಂದ್ರೆ ನೀನು ಮತ್ತೆ ನನ್ಗೆ ಕಾಣಿಸ್ಕೊಂಡ್ರೆ ನಾನು ನಿನ್ನನ್ನ ಒಂದು ಕಾರಾಗೃಹದಲ್ಲಿ ಹಾಕ್ಬೇಕಾಗತ್ತೆ ಅಂತ ರಾಜರು ಹೇಳಿದ್ರು. ಸೊ ಒಂದ್ ವೇಳೆ ಏನಾದ್ರು ಅವನ ಕಾರಾಗೃಹಕ್ಕೆ ಹೋಗಿದ್ರೆ ಅವನ ಎಲ್ಲ ಸ್ವಾತಂತ್ರ್ಯ ಹೋಗ್ಬಿಡ್ತಾ ಇತ್ತು. ಆದ್ರೂ ಮತ್ತೆ ಅವನ ದುಷ್ಟ ಬುದ್ಧಿನೇ ಅದನ್ನ ಅಲ್ಲಿನೂ ಕೂಡ ಅವನ ಒಂದು ವಿಚಾರಧಾರೆಗಳು ಇನ್ನ ಬಿಟ್ಟಿರ್ಲಿಲ್ಲ ದುಷ್ಟತನವನ್ನ. ಮತ್ತೆ ಅವನು ಏನ್ ಮಾಡ್ತಾನೆ, ತನ್ನ ಒಂದು ರಾಜನ ಹೆದರಿಕೆಯಿಂದ ಅವನು ಒಂದು ಅರಣ್ಯಕ್ಕೆ ಹೋಗ್ತಾನೆ, ಒಂದು ಕಾಡಿನಲ್ಲಿ ಹೋಗ್ತಾನೆ. ಅಲ್ಲಿ ಹಸಿವೆ ನೀರಡಿಕೆಯಿಂದ ಬಳಲ್ತಾ ಇರ್ತಾನೆ. ಸೊ ಹೊಟ್ಟೆಗೆ ಏನಾದ್ರೂ ಬೇಕಲ್ಲ, ಅಲ್ಲಿ ಇರುವಂತದ್ದು ಕಾಡು ಪ್ರಾಣಿಗಳೇ, ಪಕ್ಷಿಗಳೇ. ಅದನ್ನ ಬಿಟ್ಟು ಅವನು ಮೊದಲೂ ಕೂಡ ಮಾಂಸವನ್ನ ತಿಂತಾ ಇದ್ದ. ಎಲ್ಲಿದು ಪಟ್ಟಣದಲ್ಲಿರುವಂತಹ ಮಾಂಸವನ್ನ. ಇಲ್ಲಿ ಅವನು ಏನ್ ಮಾಡ್ತಾ ಇದ್ದ, ಕಾಡಿನಲ್ಲಿರುವಂತಹ ಮೃಗಗಳ ಮಾಂಸವನ್ನ ಭಕ್ಷಣೆ ಮಾಡ ಹತ್ತಿದ. ಅಲ್ಲಿ ಸತ್ತು ಬಿದ್ದಂತಹ ಪ್ರಾಣಿಗಳು ಅಥವಾ ತಾನೇ ಆ ಪ್ರಾಣಿಗಳನ್ನ ಕೊಂದು ಅಲ್ಲಿನೂ ಕೂಡ ತನ್ನ ಧನುಷದಿಂದ, ಬಾಣಗಳಿಂದ ಪ್ರಾಣಿಗಳನ್ನ ಕೊಂದು ತನ್ನ ಆಹಾರವನ್ನಾಗಿ ಮಾಡ್ಕೊಳ್ತಿದ್ದ. ಅಂದ್ರೆ ಇನ್ನೂವರೆಗೂ ಕೂಡ ಅಲ್ಲಿನೂ ಕೂಡ ಅವನಿಗೆ ತನ್ನ ತಪ್ಪಿನ ಅರಿವು ಆಗ್ಲೇ ಇಲ್ಲ. ಕೊನೆಗೆ ಅವನ ಪಾಪ ಕರ್ಮಗಳ ಕೊಡ ತುಂಬಿ ಒಂದು ದಿನ ಅವನು ಒಂದು ಕೆಸರದ ಕೊಂಡದಲ್ಲಿ ಬಿದ್ದು ಬಿಟ್ಟ. ಅದು ಏನೋ ಅವನ ಪೂರ್ವ ಜನ್ಮದ ಸ್ವಲ್ಪ ಪುಣ್ಯ ಅಂತ ಇರ್ಬೋದು ಏನು ಎಂಬಂತೆ ಅವನಿಗೆ ಯಾಕೋ ತಾನು ಮಾಡ್ತಾ ಇರೋದು ಏನು ಬಹಳಷ್ಟು ಪಾಪಗಳನ್ನ ಮಾಡ್ತಾ ಇದ್ದೇನೋ ಅನ್ನಂತ ಒಂದು ಅರಿವು ಅವನಿಗೆ ಆಯ್ತು. ಅಂದ್ರೆ ನಮ್ಗೆ ಯಾವಾಗ ನಾವು ಮಾಡಿರುವಂತಹದ್ದು ಪಾಪ ಅನ್ಸುತ್ತೋ, ಅಂದ್ರೆ ನಾವು ಹೇಳ್ತೀವಲ್ಲ ಈ ಪಾಶ್ಚಾತ್ತಾಪ ಅಂತ ಹೇಳಿ, ಆ ಪಾಶ್ಚಾತ್ತಾಪ ಅನ್ನೋದು ಕೂಡ ಎಲ್ಲರಿಗೂ ಬರೋದಿಲ್ಲ. ಕೇವಲ ನಮ್ಮ ಪೂರ್ವ ಜನ್ಮದಲ್ಲಿ ಏನಾದ್ರೂ ನಾವು ಅಂತ ಒಂದು ಪುಣ್ಯವನ್ನ ಮಾಡಿದಾಗ ಮಾತ್ರ ನಮ್ಗೆ ಅಂತ ಒಂದು ತಿಳುವಳಿಕೆ ಬರ್ಲಿಕ್ಕೆ ಸಾಧ್ಯ. ಇಲ್ಲಂತಂದ್ರೆ ನಮ್ಗೆ ಅಂತ ಯೋಚನೆಗಳು ಕೂಡ ಬರೋದಿಲ್ಲ. ಹಾಗೇನೆ ಅವನು ಅದನ್ನ ಒಂದು ಚಿಂತನೆ ಮಾಡ್ತಾ ಹೋದಾಗ ಅಲ್ಲಿ ಮುಂದುಗಡೆ ಅಂದ್ರೆ ಕೌಂಡಿನ್ಯ ಋಷಿಗಳು ಅಂತ, ಆ ಕೌಂಡಿನ್ಯ ಋಷಿಗಳ ಆಶ್ರಮ ಅಲ್ಲಿತ್ತು. ಆ ಆಶ್ರಮದ ಒಂದು ಅಂದ್ರೆ ಮಗ್ಗಲಲ್ಲಿ ಒಂದು ಭಾಗೀರಥಿ ಎಂಬ ನದಿ ಇತ್ತು. ಆ ಭಾಗೀರಥಿಯ ನದಿಯಲ್ಲಿ ಕೌಂಡಿನ್ಯ ಋಷಿಗಳು ಏನ್ ಮಾಡ್ತಾರೆ, ವೈಶಾಖ ಮಾಸದಂದೆ ಅವರು ಪ್ರಾತಃ ಕಾಲ ಬೆಳಿಗ್ಗೆ ಸ್ನಾನ ಮಾಡಿ ಬರ್ತಿರ್ತಾರೆ. ಅಂದ್ರೆ ನೋಡಿ, ವೈಶಾಖ ಮಾಸದ ಒಂದು ಮಾಸದಲ್ಲಿ ಈ ಒಂದು ಶುಕ್ಲ ಪಕ್ಷದಲ್ಲಿ ಅವರು ಈ ಪ್ರಾತಃ ಕಾಲದಲ್ಲಿ ಸ್ನಾನವನ್ನ ಮಾಡಿ ಬರ್ಬೇಕಾದ್ರೆ ಋಷಿಗಳ ಸಾಧು ಸಂಘ ಅಂತ ನಾವ್ ಯಾಕೆ ಹೇಳ್ತೇವೆ, ಅದು ಸುಳ್ಳಲ್ಲ ಅನ್ನೋದು ಇದರಿಂದ ನಮ್ಗೆ ಸಿದ್ಧ ಮಾಡುತ್ತೆ. ಅವರು ಸ್ನಾನ ಮಾಡಿ ಬರುವಾಗ ಈ ದುಷ್ಟ ಬುದ್ಧಿ ಅಲ್ಲಿಯೇ ಹಾದು ಹೋಗ್ತಾ ಇರ್ತಾನೆ. ಆ ಕೌಂಡಿನ್ಯ ಋಷಿಗಳು ಸ್ನಾನ ಮಾಡಿ ಬಂದಂತಹ ಅವರ ಒಂದು ಬಟ್ಟೆಯಿಂದ ಏನು ಸೋರಿ ಬೀಳ್ತಾ ಇರುವಂತಹ ಈ ನೀರಿನ ಹನಿಗಳು ಅವನ ಕಡೆಗೆ ಚಿಮ್ಮುತ್ತೆ. ಸೊ ಚಿಮ್ಮೋದ್ರಿಂದ ಅವನಲ್ಲಿ ಪೂರ್ವ ಜನ್ಮದ ಒಂದು ಪುಣ್ಯ ಜಾಗೃತ ಆಗುತ್ತೆ. ಸೊ ಜಾಗೃತ ಆಗಿ ಅವನು ಏನ್ ಮಾಡ್ತಾನೆ, ತನ್ನನ್ನ ತಾನು ಆ ಋಷಿಗೆ ಶರಣಾಗತ ಮಾಡ್ಕೊಳ್ತಾನೆ. ಅಂದ್ರೆ ಇಲ್ಲಿ ನಾವು ಯಾವಾಗ್ಲೂ ನಮ್ಮ ಪಾಪ ಕಳ್ಕೊಳ್ಬೇಕಂದ್ರೂ ಕೂಡ ನಾವು ಶರಣಾಗ್ಬೇಕು ಅನ್ನೋದು ವಿಷಯವೂ ಕೂಡ ನಮ್ಗೆ ಇದರಿಂದ ಗೊತ್ತಾಗತ್ತೆ. ಆವಾಗ ಕೌಂಡಿನ್ಯ ಋಷಿಗಳು ಇವನ ಮಾತುಗಳನ್ನ ಕೇಳಿದಾಗ ದುಷ್ಟ ಬುದ್ಧಿ ಎದುರಿನಲ್ಲಿ ನಿಂತಿದ್ದ. ಅವರ ಮೈ ಮೇಲಿದ್ದ ಬಟ್ಟೆ ಎಲ್ಲ ಸೋರ್ತಿತ್ತು, ಅದರ ಹನಿಗಳ ಅವನ ಮೇಲೆ ಚಿಮ್ತಾ ಇತ್ತು. ಸೊ ಅವನು ಒಮ್ಮಿಂದೊಮ್ಮೆ ಕೌಂಡಿನ್ಯ ಋಷಿಗಳ ಕಾಲನ್ನ ಮುಗಿದು ಪ್ರಾರ್ಥನೆ ಮಾಡ ಹತ್ತಿದ. ಹೇ ಬ್ರಾಹ್ಮಣ ಶ್ರೇಷ್ಠರೇ, ನಾನು ಬಹಳ ಜನ್ಮಗಳಿಂದ ಪಾಪ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೇನೆ. ಅಂದ್ರೆ ಇಲ್ಲಿ ಅವನು ಪಾಶ್ಚಾತ್ತಾಪ ಗೆ ಬಂತು. ನೋಡಿ, ಯಾವಾಗಿನವರೆಗೂ ನಮ್ಗೆ ಪಾಶ್ಚಾತ್ತಾಪ ಅನ್ನೋದು ಆಗೋದಿಲ್ವೋ, ನಾನು ಮಾಡ್ತಾ ಇರೋದು ತಪ್ಪು ಅಂತ ನನಗೆ ಅರಿವು ಇರೋದಿಲ್ವೋ ಅಲ್ಲಿವರೆಗೂ ನಾವು ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ನಾವು ಬದಲಾವಣೆ ಅನ್ನೋದು ಬಹಳ ಮುಖ್ಯ. ಇವನು ಕೂಡ ದುಷ್ಟ ಬುದ್ಧಿ ಮಾಡ್ತಾ ಇರೋದು ಅವನಿಗೆ ಅರಿವಾಯ್ತು. ಹಾಗಾಗಿ ಅವನು ನಾನು ಪಾಪ ಮಾಡ್ತಾ ಇದ್ದೇನೆ,
ಸೊ ನನ್ನ ಸರ್ವ ಪಾಪಗಳಿಂದ ಮುಕ್ತ ಮಾಡುವಂತ ಉಪಾಯವನ್ನ ತಿಳಿಸಿ ಅಂತ ಹೇಳ್ತಾನೆ. ಯಾಕಂದ್ರೆ ನೊಂದು ಬಿಟ್ಟಿದ್ದ, ಹೊರಗಡೆ ಹೋಗಿ ಅವನು ಎಲ್ಲ ಕಾಡು ಪ್ರಾಣಿಗಳನ್ನ ತಿಂದು ಅವನಿಗೆ ಸಾಕಾಗಿ ಹೋಗ್ಬಿಟ್ಟಿತ್ತು ಅಂತ ಜೀವನ ಅಂತ ಅನಿಸ್ಬಿಟ್ಟಿತ್ತು. ಸೊ ನನ್ನ ಹತ್ರ ಯಾವುದೇ ಧನ ಸಂಪತ್ತು ನಿಮ್ಗೆ ಕೊಡ್ಲಿಕ್ಕೆ ಇಲ್ಲ, ಆದ್ರೂ ಕೂಡ ನಾನ್ ನಿಮ್ಗೆ ನಿಮ್ಮ ಪಾದಕ್ಕೆ ಬಿದ್ದು ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದಾಗ ಆವಾಗ ಋಷಿಗಳು ಅವನ ಒಂದು ನಮ್ರತೆಯನ್ನ ನೋಡಿ, ಅವನ ಒಂದು ಕಣ್ಣಿನಲ್ಲಿರುವಂತಹ ಪಾಶ್ಚಾತ್ತಾಪವನ್ನ ನೋಡಿ ಅವನಿಗೆ ಹೀಗೆ ಹೇಳ್ತಾರೆ. ಸೊ ನೀನು ಗಂಗಾ ನದಿಯಲ್ಲಿ ಒಂದು ಪಿಂಡದಾನ ಅಂತ ಹೇಳ್ತಾರೆ, ಈ ಒಂದು ಪಿಂಡದಾನ ಮಾಡಿದಷ್ಟು ಪುಣ್ಯ ವ್ರತವನ್ನ ನಾನು ನಿನ್ಗೆ ಹೇಳ್ತೇನೆ. ಗಂಗಾ ನದಿಗೆ ಹೋಗ್ಬೇಕಂತಿಲ್ಲ ನೀನು ಪಿಂಡದಾನವನ್ನ ಮಾಡ್ಲಿಕ್ಕೆ, ಅಂದ್ರೆ ಯಾವ್ದಾದ್ರು ಸತ್ತಾಗ ಪಿಂಡದಾನ ಮಾಡ್ತಾರಲ್ಲ, ಗಂಗಾ ನದಿಗೆ ಹೋಗಿ ಮಾಡ್ಬೇಕಂತ ಇಲ್ಲ. ಆದ್ರೆ ನಾನು ನಿನಗೆ ಇಲ್ಲೇನೆ ಆ ಒಂದು ಪುಣ್ಯ ವ್ರತವನ್ನ ಹೇಳ್ತೇನೆ, ಅಂದ್ರೆ ನಿನ್ನ ಪಾಪಗಳನ್ನ ನೀನು ಪಿಂಡದಾನ ಮಾಡು ಅಂತ. ಅದಕ್ಕೋಸ್ಕರ ಅವರು ಈ ತರನಾಗಿ ಹೇಳ್ತಾರೆ. ಒಂದು ಅವರು ಹೇಳಿರೋದು ಹೀಗೆ, ಯಾರು ಕಾಂಡಿನ್ಯ ಋಷಿಗಳು. ನೀನು ವೈಶಾಖ ಮಾಸ ಶುಕ್ಲ ಪಕ್ಷದ ಅಲ್ಲಿ ಬರುವಂತಹ ಮೋಹಿನಿ ಎಂಬ ಏಕಾದಶಿ, ಯಾಕಂದ್ರೆ ನೀನು ಪೂರ್ಣ ರೀತಿಯಾಗಿ ಮೋಹಕ್ಕೆ ಒಳಗಾಗಿ ಬಹಳ ಪಾಪಕೃತ್ಯಗಳನ್ನ ಮಾಡಿದೀಯ. ಈಗ ನೀ ಅದನ್ನ ಬಿಡುಗಡೆ ಹೊಂದಬೇಕು ಅಂತಂದ್ರೆ ನೀನು ಈ ಮೋಹಿನಿ ಎಂಬ ಏಕಾದಶಿಯನ್ನ ಮಾಡ್ಬೇಕು, ಈ ವ್ರತವನ್ನ ನೀನು ಆಚರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ನಿನ್ನ ಜನ್ಮಾಂತರಗಳ ಪಾಪ ಏನು ಸುಟ್ಟು ಭಸ್ಮವಾಗತ್ತೆ ಅಂತ ಋಷಿಗಳು ಹೇಳ್ತಾರೆ. ಸೊ ಈ ವಾಕ್ಯವನ್ನ ಕೇಳಿದ ತಕ್ಷಣ ದುಷ್ಟ ಬುದ್ಧಿಗೆ ಬಹಳ ಖುಷಿ ಆಗತ್ತೆ, ಸಂತೋಷ ಬರುತ್ತೆ, ಸಂತೋಷ ಉಕ್ಕಿ ಹರಿಯತ್ತೆ. ಸೊ ಅವಾಗ ಕೌಂಡಿನ್ಯ ಋಷಿಗಳ ಉಪದೇಶದಂತೆ ಅವನ್ ಏನ್ ಮಾಡ್ತಾನೆ, ನಾನು ವಿಧಿಪೂರ್ವಕವಾಗಿ ನಾನು ಈ ವ್ರತವನ್ನ ಮಾಡ್ತೇನೆ, ನನಗೆ ವಿಧಿವಿಧಾನಗಳನ್ನ ತಿಳಿಸಿ ಅನ್ನೋದನ್ನ ಈ ದುಷ್ಟ ಬುದ್ಧಿ ಹೇಳ್ತಾನೆ. ಸೊ ಅದರಿಂದ ಅವನು ಪಾಪಗಳೆಲ್ಲ ಹೀಗೆ ಕೌಂಡಿನ್ಯ ಋಷಿಗಳು ಹೇಳಿದ ಹಾಗೆ ವಿಧಿವಿಧಾನ ಪ್ರಕಾರ ದುಷ್ಟ ಬುದ್ಧಿ ಈ ಒಂದು ಏಕಾದಶಿಯ ವ್ರತವನ್ನ ಮಾಡ್ತಾನೆ. ಮತ್ತೆ ಜೊತೆಗೆ ನಿರಂತರವಾಗಿ ಏಕಾದಶಿಯ ಪಾಲನೆಯನ್ನ ಮಾಡ್ತಾ ಹೋಗ್ತಾನೆ. ಅಂದ್ರೆ ಒಂದೇ ದಿನ ಮಾಡಿ ಬಿಡೋದಲ್ಲ, ನಿರಂತರವಾಗಿ ಏಕಾದಶಿಯ ಪಾಲನೆಯನ್ನ ಮಾಡ್ತಾನೆ, ವ್ರತದ ಪಾಲನೆ ಮಾಡ್ತಾನೆ. ಸೊ ಅವನ ಪಾಪಗಳೆಲ್ಲ ಸುಟ್ಟು ಭಸ್ಮವಾಗತ್ತೆ. ಮತ್ತೆ ಪಾಪಗಳು ಯಾವಾಗ ಸುಟ್ಟು ಭಸ್ಮ ಆಗುತ್ತೋ ಒಂದು ದಿವ್ಯ ದೇಹ ಪ್ರಾಪ್ತಿ ಆಗುತ್ತೆ. ನೀವು ನೋಡಿರ್ಬಹುದು ಋಷಿಗಳು ಮತ್ತೆ ಇತರ ಒಳ್ಳೆಯ ಭಕ್ತರು, ಶುದ್ಧ ಭಕ್ತರು, ಅವರ ಒಂದು ಮುಖದ ಮೇಲೆ ಇರುವಂತಹ ಕಳೆನೇ ಬೇರೆ ಆಗಿರುತ್ತೆ. ಅವರನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇವರು ದಿವ್ಯ ದೇಹವನ್ನ ಪಡೆದಂತಹ ವ್ಯಕ್ತಿಗಳು ಅನ್ನೋದು ನಮ್ಗೆ ಅರಿವಾಗುತ್ತೆ. ಸೊ ಅವನು ಈ ಎಲ್ಲ ಪಾಪಗಳನ್ನ ಕಳ್ಕೊಂಡು, ಯಾವಾಗ ಪಾಪ ನಮ್ಮದು ಇರೋದಿಲ್ವೋ, ಪುಣ್ಯಗಳು ಇರೋದಿಲ್ವೋ, ಅವಾಗ ನಾವು ಭಗವಂತನ ಲೋಕಕ್ಕೆ ಹೋಗ್ತೇವೆ. ಅಂದ್ರೆ ಅಷ್ಟೆಲ್ಲ ಪಾಪ ಮಾಡಿದ್ರು ಕೂಡ ಅಂತ ವ್ಯಕ್ತಿ ಭಗವಂತನ ಧಾಮಕ್ಕೆ ಹೋದ ಅಂತಂದ್ರೆ ಅಷ್ಟು ಒಂದು ಪುಣ್ಯವನ್ನ ಪಡೆದಿರುವಂತಹ ಈ ಒಂದು ಏಕಾದಶಿ ಮಹಿಮೆ. ಹಾಗಾಗಿ ಇಲ್ಲಿ ರಾಮಚಂದ್ರನೇ ಹೀಗೆ ಹೇಳ್ತಾರೆ ವಶಿಷ್ಠರು, ರಾಮಚಂದ್ರ ನಿನ್ನ ದುಃಖ ಶೋಕಾದಿಗಳನ್ನ ನೀನು ನಾಶ ಮಾಡ್ಬೇಕು ಅಂದ್ರೆ ಮಾಡುವಂತ ಈ ಮೋಹಿನಿ ಏಕಾದಶಿ ಇದಾಗಿರುತ್ತೆ. ಹಾಗಾಗಿ ನಾನು ಈ ವ್ರತದ ಶ್ರೇಷ್ಠ ವ್ರತ ಸೊ ನೀನ್ ಮುಂದೆ ಹೇಳಿದ್ದೀನಿ, ಸೊ ಅದನ್ನ ನಾನು ನೀನಿಗೆ ಮಾಡು ಅಂತ ಹೇಳಲ್ಲ, ಆದ್ರೆ ಇದನ್ನ ಲೋಕ ಕಲ್ಯಾಣಕ್ಕಾಗಿ ನಾನು ಹೇಳ್ತಾ ಇರುವೆ. ಅದರಿಂದ ಯಜ್ಞ ಮತ್ತೆ ದಾನ, ಸಹಸ್ರವಾದಂತಹ ಈ ಯಾವುದು ಅಶ್ವಮೇಧ ಯಾಗ, 100 ವಾಜಪೇಯಿ ಯಾಗ, ಮತ್ತೆ 1000 ಗೋದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗತ್ತೆ. ಸೊ ಮತ್ತೆ ಜೊತೆಗೆ ಏಕಾದಶಿಯ ಮಹಾತ್ಮೆಯನ್ನ ಓದೋದ್ರಿಂದ ಕೇಳೋದ್ರಿಂದ ಏನಾಗುತ್ತೆ, 1000 ಗೋದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತ ಆಗುತ್ತೆ. ಸೊ ಹೀಗೆ ಹೇಳ್ತಾ ಇಲ್ಲಿ ಯಾರ್ಯಾರು ನೀವು ನೆರೆದಿರಿ ಇಲ್ಲಿ ಆನ್ಲೈನ್ ನಲ್ಲಿ ಈ ಒಂದು ಕಥೆಯನ್ನ ಕೇಳ್ತಾ ಇದ್ದೀರೋ, ಯಾರು ನಾನು ನಿನ್ನೆ ಕಳ್ಸಿರೋದನ್ನ ನೀವು ಪಠಣೆ ಮಾಡಿದ್ದೀರೋ, ಅಥವಾ ಇದನ್ನ ನೀವು ಯಾರಿಗೂ ಕೂಡ ಈ ಕಥೆಯನ್ನ ಹೇಳಿದ್ರೆ ಸೊ ನಿಮ್ಗೆ ಈ ಒಂದು ಫಲ ಸಿಗುತ್ತೆ ಅಂತ ಹೇಳ್ತಾ, ಸೊ ಇದರಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ನಾವು ಈ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಹಾಗೇನೆ ಇಲ್ಲಿ ನಾವು ನೋಡೋದಾದ್ರೆ ಈ ಒಂದು ದುಷ್ಟ ಬುದ್ಧಿ ಹೇಗೆ ತನ್ನ ಪಾಪವನ್ನ ಕಳ್ಕೊಂಡ, ಇದ್ರ ಅರ್ಥ ಅಲ್ಲ ನಾನು ಬಹಳಷ್ಟು ಪಾಪಗಳನ್ನ ಮಾಡಿ ಮುಂದಿನ ಇದೊಂದು ಏನು ಏಕಾದಶಿಯನ್ನ ಮಾಡ್ಬಿಟ್ರೆ ಎಲ್ಲ ಪಾಪ ನಂದು ಪರಿಹಾರ ಆಗುತ್ತೆ, ಹಾಗಲ್ಲ. ಅಂದ್ರೆ ಭಗವಂತ ಕೊಟ್ಟಿರೋದು ಒಂದು ತರದಾದಂತ ಪರಿಹಾರ, ಆದ್ರೂ ಕೂಡ ವ್ಯಕ್ತಿತ್ವ ವಿಭಿನ್ನವಾಗಿರುತ್ತೆ. ಅವನಿಗೆ ಯಾವ್ದೋ ರೀತಿಯಿಂದ ಹಿಂದಿನ ಪುಣ್ಯ ಜಾಗೃತ ಆಗಿತ್ತು, ಅದರಿಂದ ಅಲ್ಲಿ ಕೌಂಡಿನ್ಯ ಋಷಿಗಳು ಸಿಕ್ರು. ಆದ್ರೆ ಈ ಒಂದು ಕಲಿಯುಗದಲ್ಲಿ ಅಂತ ಸಂಘ, ಒಂದು ಸಾಧು ಸಂಘ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಒಂದು ಸಾಧು ಸಂಘ ಸಿಕ್ಕು ನಮ್ಗೆ ಪುಣ್ಯ ಜಾಗೃತ ಆಗ್ಬೇಕು ಅಂತಂದ್ರೆ ಅದು ಹೇಳುವ ಮಾತಲ್ಲ. ಯಾಕಂದ್ರೆ ನಮ್ಮ ಒಂದು ಈ ಒಂದು ಅಲ್ಪಾಯುಷಿಗಳು ನಾವು, ನಮ್ಮ ಈ ಒಂದು ಯಾವ್ದು
ಲೈಫ್ ಸ್ಪ್ಯಾನ್, ನಮ್ದು ಜೀವನದ ಒಂದು ಕಾಲಾವಧಿಯಲ್ಲಿ ಇಂತ ಒಳ್ಳೆಯ ಋಷಿಗಳಿಂದ ಅಥವಾ ಒಳ್ಳೆಯ ಸಾಧು ಸಂಘದಿಂದ ನಾವು ಈ ಒಂದು ಪುಣ್ಯ ಜಾಗೃತಗೊಳಿಸ್ಕೊಳ್ತೀವಿ ಅನ್ನೋದು ಸುಳ್ಳು. ಆದ್ರೆ ಜಾಗೃತಗೊಳಿಸ್ಕೊಳ್ಬಹುದು, ಆದ್ರೆ ಅಷ್ಟು ನಾವು ಪವಿತ್ರ ಆಗಿಲ್ಲ, ನಮ್ಮ ಇಂದ್ರಿಯಗಳು ಬಹಳಷ್ಟು ಕಲುಷಿತವಾಗಿಲ್ಲ. ಸೊ ಆ ಇಂದ್ರಿಯಗಳನ್ನ ನಾವು ನಿಷ್ಕಲ್ಮಶವಾಗಿಸ್ಕೊಂಡು ನಾವು ಎಲ್ಲ ಪಾಪವನ್ನ ತೊಡೆದು ಹಾಕ್ಬೇಕು ಅಂತಂದ್ರೆ ಅದು ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ವಿಧಿವಿಧಾನಗಳನ್ನ ಅಥವಾ ಕಥೆಗಳನ್ನ ನಾವು ಇದೇ ತರ ಮಾಡ್ಬೇಕು, ನಾವು ಹಿಂಗ್ ಮಾಡಿದ್ರೆ ನಾವು ಕೂಡ ಮುಕ್ತರಾಗ್ತೀವಿ ಅಂತ ನಿಮ್ದೇನಾದ್ರೂ ತಲೆಯಲ್ಲಿದ್ರೆ ಅದನ್ನ ತೆಗೆದ್ಬಿಡಿ. ಇದು ಹಿಂದಿನ ಕಾಲದಲ್ಲಿ ಇರುವಂತಹ ಒಂದು ಏನು ಕಥೆ. ಹಾಗೇನೆ ನಮ್ಮ ಇತರ ಒಂದು ಮೋಹಪಾಶಗಳಿಂದ ನಮ್ಮನ್ನ ನಾವು ಮುಕ್ತ ಮಾಡಿಸ್ಕೊಳ್ಬಹುದು ಈ ಒಂದು ಏಕಾದಶಿಯ ವ್ರತವನ್ನ ಆಚರಿಸೋದ್ರಿಂದ. ಸೊ ಇದು ಕೂರ್ಮ ಪುರಾಣದಲ್ಲಿಯ ಒಂದು ಮೋಹಿನಿ ಏಕಾದಶಿಯ ಒಂದು ಮಹಾತ್ಮೆ. ಸರ್ವಂ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಯಾರಿಗಾದ್ರೂ ಈ ವ್ರತವನ್ನ ಕುರಿತು ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರೂ ವ್ರತ ಆಚರಣೆ ವಿಧಿವಿಧಾನಗಳ ಕುರಿತು ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು, ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ, ಯಾಕೋ ನನ್ ಫೋನು ಅದು ಚಾರ್ಜ್ ಆಗ್ತಾ ಇಲ್ಲ. 30 ಬಂದಿದೆ, ಅದಕ್ಕೆ ಸ್ವಲ್ಪ ತೋರ್ಸ್ಕೊಂಡ್ ಬರ್ಬೇಕು ಮಾತಾಜಿ. ಓಕೆ ಓಕೆ ಮಾತಾಜಿ, ನಾನ್ ಮ್ಯಾನೇಜ್ ಮಾಡ್ತೇನೆ ಮಾತಾಜಿ, ನೀವು ಲೀವ್ ಆಗ್ಬೋದು. ಚಾರ್ಜ್ 30 ಅಷ್ಟೇ ಇದೆ, ಯಾವಾಗ ಹೋಗುತ್ತೆ ಗೊತ್ತಾಗಲ್ಲ. ಓಕೆ ಮಾತಾಜಿ, ಆಲ್ಮೋಸ್ಟ್ ಮುಗಿದಿದೆ. ಚಾರ್ಜರ್ ಚೆನ್ನಾಗಿದೆ, ಇದ್ರ ಫೋನ್ ನಲ್ಲೇ ಆಗ್ತಾ ಇಲ್ಲ. ಓಕೆ ಮಾತಾಜಿ, ನೀವು ನಾನ್ ಮ್ಯಾನೇಜ್ ತೊಂದ್ರೆ ಇಲ್ಲ. ಹರೇ ಕೃಷ್ಣ. ಓಕೆ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಸಾರಿ. ಜಯಂತಿ ಶ್ರೀಧರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಶ್ಲೋಕ ಓದ್ತಾರೆ ಅನ್ಕೊಂಡು ಪ್ರೈಸ್ ಮಾಡಿದ್ದೆ ಅಂತ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಮಾತಾಜಿ, ನಿಮ್ ಪ್ರಶ್ನೆ ಇದೆಯಾ? ಇಲ್ಲ ಮಾತಾಜಿ, ಅದು ಓದೋದಿಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದ. ಮತ್ತೇನಾದ್ರೂ ವ್ರತದ ಕುರಿತು ಏನಾದ್ರು ಪ್ರಶ್ನೆಗಳಿದೆ ಯಾರಿಗಾದ್ರೂ? ಓಕೆ, ಸೊ ಏನು ಪ್ರಶ್ನೆ? ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ಇವಾಗ ಏಕಾದಶಿ ವ್ರತ ಮಾಡ್ಬೇಕಾದ್ರೆ ನೈಟ್ ಜಾಗರಣೆ ಮಾಡ್ಬೇಕು ಗೊತ್ತಾ ಮಾತಾಜಿ? ಹಾ ಪ್ರಭುಜಿ, ಯಾವಾಗ್ಲೂ ಅಂದ್ರೆ ಭಗವಂತನ ಹತ್ತಿರ ವಾಸ ಮಾಡೋದು ಉಪವಾಸ, ಭಗವಂತನಿಗೆ ಹತ್ತಿರವಾಗಿರ್ಬೇಕು. ಹಾಗಾಗಿ ನಾವು ಜಾಗೃತರಾಗಿ ಜಾಗರಣೆ ಮಾಡಿ ಮಾಡ್ಬೇಕಾಗತ್ತೆ. ಆದ್ರೂ ಕೂಡ ಯಾರು ಅಷ್ಟು ಪಾಲನೆ ಮಾಡೋದಿಲ್ಲ. ನಡೆಯುತ್ತೆ, ಯಾಕಂದ್ರೆ ಡೇ ಫುಲ್ ಎಲ್ಲ ನೀವು ಮಾಡಿರ್ತೀರಲ್ಲ, ನಡೆಯುತ್ತೆ. ಹರೇ ಕೃಷ್ಣ. ಮೊದಲಿನ ಕಾಲದಲ್ಲಿ ಎಲ್ಲಾನು ಮಾಡ್ತಿದ್ರು. ಈಗ ಏನು ಹರೇ ಕೃಷ್ಣ ಮಹಾಮಂತ್ರ ಇದೆ, ಒಂದು ದಿವ್ಯವಾದಂತಹ ಅಸ್ತ್ರ ನಮ್ಮ ಹತ್ರ ಇದೆ. ಸೊ ಅದನ್ನ ನೀವು ಡೇ ಫುಲ್ ಪಠಿಸಿದ್ರೆ ಸಾಕು. ರಾತ್ರಿ ಮಲಗುವಾಗ ನೀವು ಜಪಿಸಿ ಮಲಗಬಹುದು. ಅದು ಭಗವಂತನ ಚಿಂತನೆ, ಅಂದ್ರೆ ಯಾವಾಗ್ಲೂ ನಿಮ್ಮ ಧ್ಯಾನದಲ್ಲಿ ಭಗವಂತನೇ ಇರ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ.
ಅಂದ್ರೆ ಭಗವದ್ಗೀತೆ ಒಂದು ಶ್ಲೋಕ ಮಾಡೋಣ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಇದು ಬುಕ್ಕು ಏಕಾದಶಿದು ಬುಕ್ಕು ಎಲ್ಲಿ ಸಿಗುತ್ತೆ ಮಾತಾಜಿ? ಅದು ಹೊರಗಡೆ ಸಿಗುತ್ತಾ ಮಾತಾಜಿ ಓದೋದಿಕ್ಕೆ? ಚೆಕ್ ಮಾಡ್ಕೊಳ್ಳಿ. ಇಸ್ಕಾನ್ ಅಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಏಕಾದಶಿ ಮಹಿಮೆ ಅನ್ನೋದು ಸಿಗುತ್ತೆ ನಿಮ್ಗೆ. ಎಲ್ಲಾನು 24 ಅದ್ರಲ್ಲಿ ಕಥೆನೂ ಕೂಡ ಸಿಗುತ್ತೆ. ಏಕಾದಶಿ ಮಹಿಮೆ ಅಂತನಾ ಮಾತಾಜಿ ಅದು ಬುಕ್? ಏಕಾದಶಿ ಮಹಿಮೆ. ಸರಿ ಮಾತಾಜಿ. ಎಲ್ಲಿವರೆಗೂ ಆಗಿತ್ತು ನಮ್ದು ಮೊನ್ನೆ ಮಾತಾಜಿ? ಯಾರಾದ್ರೂ ಹೇಳ್ತೀರಾ? ಒಂದು ಶ್ಲೋಕ ಮಾಡೋಣ ಭಗವದ್ಗೀತೆದು. ಎಲ್ಲಿವರೆಗೂ ಮಾಡಿದ್ವಿ ನೀವು? ಮುಗಿದ? ನೈನ್ತ್ ಆಗಿತ್ತಾ? ಮಾಡ್ಬೇಕಾ? ಆಗಿದೆ 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 ಮಾತಾಜಿ. ತುಂಬಾ ಧನ್ಯವಾದ. ಹರೇ ಕೃಷ್ಣ. ನೀನ್ ಕಾಣಿಸ್ತಾ ಇದೆಯಾ ನೀವು? ಕಾಣಿಸ್ತಿದೆ ಮಾತಾಜಿ. ಹತ್ತನೇದಲ್ಲ ಮಾತಾಜಿ? ಹೌದು ಮಾತಾಜಿ. ಭಗವದ್ಗೀತೆ 3ನೇ ಅಧ್ಯಾಯದ 10ನೇ ಶ್ಲೋಕ. ಸಹ ಯಜ್ಞ ಪ್ರಜಾ ಸ್ಪೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯದ್ವಂ ಏಷವೋಸ್ವಿಷ್ಟ ಕಾಮಧುಕ್. ಸಹ ಯಜ್ಞ ಪ್ರಜಾ ಸ್ಪೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯದ್ವಂ ಏಷವೋಸ್ವಿಷ್ಟ ಕಾಮಧುಕ್.
ಅನ್ಮಿಟ್ ಮಾಡ್ಕೊಳ್ಳಿ ಲಕ್ಷ್ಮೀ ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿ ಯಾರ್ಯಾರು ಓದೋರಿದ್ದೀರಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 10. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಟತ್ವಂ ಮೇಷವೋತ್ವಿಷ್ಟ ಕಾಮದೋ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಷಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯದ್ವಂ ಏಷವೋಸ್ತ್ವಿಷ್ಟ ಕಾಮಧುಕ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನುವಾದ ಓದಿ. ಇದು ಅರ್ಥ ಅನುವಾದ ಓದ್ತೀನಿ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 10ನೇದು ಮಾತಾಜಿ. ಸ್ಕ್ರೀನ್ ಕಾಣಿಸ್ತಾ ಇಲ್ವಾ? ಇಲ್ಲ, ಕಾಣಿಸ್ತಾ ಇದೆ ಮಾತಾಜಿ. ಕಾಣಿಸ್ತಿದೆ ಮಾತಾಜಿ. ನನಗ್ ಕಾಣಿಸ್ತಾ ಇಲ್ಲ, ಇದ್ರಲ್ಲಿ ಬಂದಿಲ್ಲ. ನಂದ್ರಲ್ಲಿ ಇದೆ, ಹೇಳ್ತೀನಿ. 9 ಮಾತಾಜಿ? ಹಾ 9. 10. ಶ್ಲೋಕ 10. ಶ್ಲೋಕ 10. ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ. ಪದಗಳ ಅರ್ಥ ಓದಿ ಅಂದ್ರಲ್ಲ ಮಾತಾಜಿ. ಸಹ ಜೊತೆಗೂಡಿ ಯಜ್ಞಗಳ ಪ್ರಜಾ ಸಂತತಿಗಳನ್ನು ಸೃಷ್ಟಿಸಿ ಪುರ ಪ್ರಾಚೀನ ಕಾಲದಲ್ಲಿ ಉವಾಚ ಹೇಳಿದನು. ಪ್ರಜಾಪತಿ ಜೀವಿಗಳ ಒಡೆಯನು. ಅನೇನ ಇದರಿಂದ ವಿಶ್ವದ್ವಂ ಹೆಚ್ಚು ಹೆಚ್ಚು ಸಮೃದ್ಧರಾಗಿರಿ. ಏಷಃ ಇದು ವಾ ನಿಮ್ಮ ಅಸ್ತು ಆಗಲಿ ಇಷ್ಟ ಅಪೇಕ್ಷಿತವಾದ ಎಲ್ಲಾ ವಸ್ತುಗಳ ಕಾಮದುಕ್ ಪ್ರದಾಯಕವು. ಅನುವಾದ. ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಟ್ಟನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆ ಕೈಗೂಡುತ್ತದೆ ಎಂದು ಹೇಳಿದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸಕಲ ಜೀವಿಗಳ ಪ್ರಭುವು ವಿಷ್ಣು ಇಹಲೋಕವನ್ನು ಸೃಷ್ಟಿ ಮಾಡಿದುದು ಭಗವದ್ಧಾಮಕ್ಕೆ ಹಿಂದಿರುಗಲು ಬದ್ಧ ಜೀವಿಗಳಿಗೆ ಒಂದು ಅವಕಾಶ. ಐಕ ಸೃಷ್ಟಿಯಲ್ಲಿನ ಎಲ್ಲಾ ಜೀವಿಗಳು ಪ್ರಕೃತಿಯಿಂದ ಬದ್ಧರು, ಏಕೆಂದರೆ ಅವರು ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಅಥವಾ ವಿಷ್ಣುವಿನೊಡನೆ ತಮ್ಮ ಸಂಬಂಧವನ್ನು ಮರೆತು ಬಿಡುತ್ತಾರೆ. ವೇದ ತತ್ವಗಳು ಈ ಸನಾತನ ಬಾಂಧವ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತವೆ. ಭಗವದ್ಗೀತೆಯಲ್ಲಿ ವೇದಶ್ಚ ಸರ್ವೇ ರಹಮೇವ ವೇದ್ಯಃ ಎಂದು ಹೇಳಿದೆ. ಆತನನ್ನು ಅರಿಯುವುದೇ ವೇದಗಳ ಗುರಿ ಎಂದು ಭಗವಂತನು ಹೇಳುತ್ತಾನೆ. ವೇದದ ಸ್ತುತಿಗಳಲ್ಲಿ ಪತಿಂ ವಿಶ್ವಸ್ಯ ತೇಶ್ವರಂ ಎಂದು ಹೇಳಿದೆ. ಆದುದರಿಂದ ಸಕಲ ಜೀವಿಗಳ ಪ್ರಭುವು ದೇವೋತ್ತಮ ಪರಮಪುರುಷನಾದ ವಿಷ್ಣು. ಶ್ರೀಮದ್ಭಾಗವತದಲ್ಲಿ ಸಹ 2.4.20 ಶ್ರೀ ಶುಕಮುನಿಗಳು ಹಲವು ರೀತಿಗಳಲ್ಲಿ ಭಗವಂತನನ್ನು ಪತಿ ಎಂದು ವರ್ಣಿಸಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀಯ ಪತಿರ್ಯಜ್ಞಪತಿ ಪ್ರಜಾಪತಿ ತೃತೀಯಾ ಪತಿರ್ಲೋಕಪತಿರ್ಧರ್ಮರಾಪತಿಃ ಪತಿರ್ಗತಿಶ್ಚಾಂದಕವೃಷ್ಣಿ ಸಾತ್ವತಾಂ ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿಃ. ಶ್ರೀಯ ಪತಿರ್ಯಜ್ಞಪತಿ ಪ್ರಜಾಪತಿ ತೃತೀಯಾಂ ಪತಿರ್ಧರಾಪತಿಃ ಪತಿರ್ಗತಿಶ್ಚಾಂದಕವೃಷ್ಣಿ ಸಾತ್ವತಾಂ ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿಃ. ಒಬ್ರು ಯಾರಾದ್ರೂ ಓದಿ ಮಾತಾಜಿ. ಗೀತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ.
स्वीयापतिर्यज्ञपतिर्प्रजापतिर् धीर्यां पतिर्लोकपतिर्धरापति पतिर्गतिश्चानकवृष्टि सात्वतां प्रसीदितां मे भगवान् सतां पति। हरे कृष्ण। हरे कृष्ण। ರೂಪಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾವಾರ್ಥ. ಹರೇ ಕೃಷ್ಣ ಮಾತಾಜಿ. ಪ್ರಜಾಪತಿಯು ಶ್ರೀ ವಿಷ್ಣು. ಅವನು ಎಲ್ಲಾ ಜೀವಿಗಳ, ಎಲ್ಲಾ ಲೋಕಗಳ, ಎಲ್ಲಾ ಚಲುವುಗಳ ಪತಿ, ಎಲ್ಲರ ರಕ್ಷಕ. ಭಗವಂತನು ಈ ಐಹಿಕ ಜಗತ್ತನ್ನು ಒಂದು ಉದ್ದೇಶದಿಂದ ಸೃಷ್ಟಿಸಿದ. ಬದ್ಧ ಜೀವಿಗಳು ವಿಷ್ಣುವಿನ ಸಂತೃಪ್ತಿಗಾಗಿ ಯಜ್ಞಗಳನ್ನು ಮಾಡುವುದು ಹೇಗೆ ಎನ್ನುವುದನ್ನು ಕಲಿಯಬೇಕು. ಇದರಿಂದ ಅವರು ಐಹಿಕ ಜಗತ್ತಿನಲ್ಲಿರುವಾಗ ನಿರಾತಂಕವಾಗಿ ನೆಮ್ಮದಿಯಾಗಿ ಬಾಳಿ ಅನಂತರ ಈ ಐಹಿಕ ಶರೀರದ ವಾಸವನ್ನು ಮುಗಿಸಿ ದೇವರ ರಾಜ್ಯವನ್ನು ಸೇರಬೇಕು ಎನ್ನುವುದು ಈ ಉದ್ದೇಶ. ಬದ್ಧ ಆತ್ಮಕ್ಕೆ ಇದು ಸಮಗ್ರ ಕಾರ್ಯಕ್ರಮ. ಯಜ್ಞವನ್ನು ಮಾಡುವುದರಿಂದ ಬದ್ಧ ಆತ್ಮವು ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಪಡೆಯುತ್ತದೆ. ಎಲ್ಲಾ ರೀತಿಗಳಲ್ಲಿ ದೈವ ಶ್ರದ್ಧೆಯನ್ನು ಪಡೆಯುತ್ತದೆ. ವೇದ ಶಾಸ್ತ್ರಗಳು ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞವನ್ನು ನಡೆಸಬೇಕೆಂದು ಹೇಳುತ್ತವೆ. ಈ ಯುಗದ ಎಲ್ಲಾ ಮನುಷ್ಯರ ಉದ್ಧಾರಕ್ಕಾಗಿ ಈ ಆಧ್ಯಾತ್ಮಿಕ ವ್ಯವಸ್ಥೆಯನ್ನು ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದರು. ಸಂಕೀರ್ತನ ಯಜ್ಞ ಮತ್ತು ಕೃಷ್ಣ ಪ್ರಜ್ಞೆಗಳು ಸೊಗಸಾಗಿ ಹೊಂದಿಕೊಳ್ಳುತ್ತವೆ. ಚೈತನ್ಯ ಮಹಾಪ್ರಭುಗಳಾಗಿ ಶ್ರೀಕೃಷ್ಣನ ಭಕ್ತಿ ರೂಪವನ್ನು ಶ್ರೀಮದ್ ಭಾಗವತದಲ್ಲಿ ವಿಶೇಷವಾಗಿ ಸಂಕೀರ್ತನ ಯಜ್ಞಕ್ಕೆ ಸಂಬಂಧಿಸಿದಂತೆ ಹೀಗೆ ನಿರೂಪಿಸಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೃಷ್ಣವರ್ಣಂ ದ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞಿ ಸಂಕೀರ್ತನ ಪ್ರಾಯೈ ರ್ಯಜಂತಿ ಸುಮೇಧಸಃ. ಕೃಷ್ಣವರ್ಣಂ ದ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಾಃ. ಉಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಸ್ತ್ರ ಪಾರ್ಷದಂ ಯಜ್ಞೆ ಸಂಕೀರ್ತನಾ ಪ್ರಾಹಿರ್ ಯಜಂತಿ ಸುಮೇಧಸಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಓದ್ತೀನಿ ಮಾತಾಜಿ. ಈ ಕಲಿಯುಗದಲ್ಲಿ ಸಾಕಷ್ಟು ಬುದ್ಧಿಯುಳ್ಳವರು ತನ್ನ ಸಂಗಾತಿಗಳೊಡನೆ ಕೂಡಿರುವ ಭಗವಂತನ ಸಂಕೀರ್ತನ ಯಜ್ಞವನ್ನು ಮಾಡಿ ಪೂಜಿಸುತ್ತಾರೆ. ವೈದಿಕ ಸಾಹಿತ್ಯದಲ್ಲಿ ಹೆಸರಿಸಿರುವ ಇದರ ಯಜ್ಞಗಳು ಕಲಿಯುಗದಲ್ಲಿ ಮಾಡುವುದು ಸುಲಭವಲ್ಲ. ಆದರೆ ಭಗವದ್ಗೀತೆಯಲ್ಲಿಯೋ 9.14 ಹೇಳಿರುವಂತೆ ಸಂಕೀರ್ತನ ಯಜ್ಞವು ಎಲ್ಲ ಉದ್ದೇಶ ಸಾಧನೆಗಳಿಗೂ ಸುಲಭವೂ ಹೌದು, ಭವ್ಯವೂ ಹೌದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇಲ್ಲಿ ಹಿಂದಿನ ತರಗತಿಯಲ್ಲಿ ನಾನು ವಿವರಿಸೋರು ಹಾಗೆ ಯಜ್ಞದ ಕುರಿತು ನಾನು ಹೇಳ್ದೆ. 9ನೇ ಶ್ಲೋಕದಲ್ಲಿನೂ ಕೂಡ ಯಜ್ಞ ಅಂದ್ರೆ ಏನು ಅನ್ನೋದನ್ನ, ಭಗವಂತ ನಮ್ಮ ದೇಹಗಳನ್ನ ಅಂದ್ರೆ ನಮ್ಮ ಆತ್ಮವನ್ನ ದೇಹಗಳ ಮೂಲಕ ಕೆಳಗಡೆ ಅಂದ್ರೆ ಭೂಲೋಕಕ್ಕೆ ಕಳಿಸುವ ಮೊದಲು ಎಲ್ಲವನ್ನು ವ್ಯವಸ್ಥೆಯನ್ನ ಮಾಡ್ಕೊಳ್ತಾನೆ. ಈಗ ಹೇಗೆ ನಾವು ಅಡಿಗೆ ಮಾಡುವಾಗ ಒಂದು ತರಕಾರಿ ಒಗ್ಗರಣೆ ಹಾಕುವಾಗ ನಾವು ಹೇಗೆ ಎಲ್ಲವನ್ನೂ ಕೂಡ ಇದನ್ ಮಾಡಿ ಇಟ್ಕೊಳ್ತೀವೋ, ರೆಡಿ ಮಾಡಿ ಸಿದ್ಧ ಮಾಡಿ ಇಟ್ಕೊಳ್ತೀವೋ, ಹಾಗೆ ಭಗವಂತ ಆತ್ಮಗಳನ್ನ ಏನು ಭೂಲೋಕಕ್ಕೆ ಕಳಿಸ್ಕೋಕ್ಕಿಂತ ಮುಂಚೆ ಅವನು ಎಲ್ಲ ತರದ ವ್ಯವಸ್ಥೆಯನ್ನ ಇತರ ಮಂಡಲಗಳಲ್ಲಿ ಮಾಡಿ ಇಟ್ಟಿದ್ದ. ಅಂದ್ರೆ ಪ್ರಕೃತಿನೇ ಆಗಿರಬಹುದು, ಅಲ್ಲಿ ಅವನಿಗೆ ಇರ್ಕೊಳ್ಳಿಕ್ಕೆ ವ್ಯವಸ್ಥೆ, ಅವನಿಗೆ ಹೊಟ್ಟೆ ಪಾಡಿಗಾಗಿ ಸೊ ಎಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ವ್ಯವಸ್ಥೆಯನ್ನ ಭಗವಂತ ಮಾಡಿದ್ದ. ಸೊ ಅವನ್ನೆಲ್ಲ ಮಾಡೋಕ್ಕಿಂತ ಮುಂಚೆನೂ ಕೂಡ ಯಜ್ಞ ಅನ್ನೋದನ್ನ ಅಂದ್ರೆ ಕೆಳಗಡೆ ಹೋದಂತಹ ಆತ್ಮ ಆ ದೇಹದೊಂದಿಗೆ ಆತ್ಮ ಕೆಳಗಡೆ ಹೋದಾಗ ಆತ್ಮ ಭಗವಂತನ ಒಂದು ಗುಣವನ್ನ ಮರೆಯದೇ ಇರ್ಲಿ ಅನ್ನೋಕ್ಕೋಸ್ಕರ ಯಜ್ಞ ಅನ್ನೋದನ್ನು ಕೂಡ ಕಳಿಸಿದ. ಆ ಯಜ್ಞದಲ್ಲಿ ನಾವು ಹೇಗೆ
ಎಲ್ಲ ಪ್ರಕೃತಿಯಲ್ಲಿ ಇರುವಂತಹ ವಸ್ತುಗಳನ್ನ ಅದರಲ್ಲಿ ನಾವು ಹವೀಸಾಗಿ ಕೊಡ್ತೀವೋ ಹಾಗೇನೆ ಅಲ್ಲಿ ಕೊಡುವಂತ ಹವೀಸೇನೆ ಈ ಒಂದು ದೇಹಗಳ ಪೋಷಣೆಗೆ ಕಾರಣ ಅಂತ ಹೇಳಿ ಆ ಯಜ್ಞವನ್ನು ಕೂಡ ಕಳಿಸ್ಕೊಟ್ನಂತೆ. ಅಂದ್ರೆ ಮುಖ್ಯವಾಗಿ ಕರ್ಣ ಸಹಯಜ್ಞ ಪ್ರಜಾ ಸೃಷ್ಟ ಪರೋವಾಚ ಪ್ರಜಾಪತಿ. ಸೃಷ್ಟಿಯ ಪ್ರಾರಂಭದಲ್ಲೇ ಸಕಲ ಜೀವಿಗಳ ಪ್ರಭು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಟ್ಟ ಅಂತ ಹೇಳ್ತಾರೆ. ಯಜ್ಞಗಳೊಂದಿಗೆ ಹಾಗೇನೆ ನಮ್ ದೇಹವನ್ನ ಬಿಟ್ಬಿಟ್ಟಿಲ್ಲ. ಯಜ್ಞ ಅಂತಂದ್ರೆ ಏನು? ಅವನಿಗೆ ಬೇಕಾಗಿರುವಂತಹ ವಸ್ತುಗಳು, ಅವನ ಪೋಷಣೆಗೆ ಬೇಕಾಗಿರುವಂತಹ ವಸ್ತುಗಳಿಗೆ ನಾವು ಯಜ್ಞ ಅಂತ ಹೇಳ್ತೇವೆ. ಹಾಗೇನೆ ನಾವು ನಮ್ಮ ಪೋಷಣೆಗಾಗಿ, ಹೇಗೆ ನಮ್ಮ ದೇಹದ ಪೋಷಣೆಗಾಗಿ ನಾವು ಕೆಲವೊಂದು ವಸ್ತುಗಳನ್ನ, ಆಹಾರಗಳನ್ನ ತಗೊಳ್ತೀವೋ ಅದನ್ನೇ ನಾವು ಯಜ್ಞವನ್ನಾಗಿ ಕೊಡ್ತೇವೆ. ಅದನ್ನೇ ನಾವು ಭಗವಂತನಿಗೆ ಅರ್ಪಿಸ್ತೇವೆ. ಅಂದ್ರೆ ಕಟ್ಟ ಕಡೆಯ ಭೋಕ್ತಾರ ಭಗವಂತನೇ ಅವನಿಗೆ ಅರ್ಪಿಸ್ತೇವೆ. ಹಾಗೇನೆ ನಾವು ಏನೇ ನಾವು ಪಡ್ಕೊಂಡ್ರು ಕೂಡ ಭಗವಂತನಿಗೆ ಅದನ್ನ ಅರ್ಪಿಸಿ ನಾವು ಉಪಯೋಗಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಸಹಯಜ್ಞ ಪ್ರಜಾ ಸೃಷ್ಟ. ಸಹಯಜ್ಞ ಜೊತೆಗೂಡಿ, ಯಜ್ಞ ಅಂತಂದ್ರೆ ಯಜ್ಞಗಳನ್ನ, ಸಂತತಿಗಳು ಅಂತಂದ್ರೆ ನಾವು ಎಲ್ಲ ಆತ್ಮಗಳು ಈ ದೇಹವನ್ನ ಪಡೆದು ನಮ್ಮ ಕುಟುಂಬ ಹೇಗೆ ಪ್ರಾರಂಭ ಆಯ್ತೋ ಆ ಸೃಷ್ಟ ಅಂದ್ರೆ ಸೃಷ್ಟಿಗಿಂತ ಮುಂಚೆ ಈ ಬಹಳ ಪ್ರಾಚೀನ ಕಾಲದಿಂದಲೂ ಅಂದ್ರೆ ಪುರಾತನವಾದದ್ದು. ಮೊದ್ಲು ಭಗವಂತ ಯಾವಾಗ ಸೃಷ್ಟಿ ಮಾಡಿದ್ನೋ ಆವಾಗ ಅದಕ್ಕೆ ಸೃಷ್ಟ್ವ ಅಂತ ಕರೀತಾರೆ. ಮತ್ತೆ ಪುರೋವಾಚ, ಪುರೋ ಅಂತಂದ್ರೆ ಪುರಾತನವಾದಂತಹ ಕಾಲದಲ್ಲಿ, ಅಂದ್ರೆ ಯಾವಾಗ ಭಗವಂತ ಸೃಷ್ಟಿ ಮಾಡಿದ್ನೋ ಆವಾಗಿನ ಕಾಲದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹೇಳಿದನು, ಯಾರು ಭಗವಂತ ಹೇಳಿದನು. ಮತ್ತೆ ಇಲ್ಲಿ ಪ್ರಜಾಪತಿ ಅಂತ ಹೇಳಲಾಗಿದೆ. ಈ ಯಾರು ಪ್ರಜಾಪತಿ ಅಂತಂದ್ರೆ ಜೀವಿಗಳ ಒಡೆಯ ಅಂತ ಅಲ್ಲಿ ಹೇಳಿರೋದು ಬ್ರಹ್ಮನಿಗೆ. ಸೃಷ್ಟಿಯ ಕಾಲದಲ್ಲಿ ಅಂದ್ರೆ ಭಗವಂತ ಕೊಟ್ಟಿರೋದು ಆ ಒಂದು ಕರ್ತವ್ಯ ಬ್ರಹ್ಮನಿಗೆ. ಸೊ ಆ ಜೀವಿಗಳ ಒಡೆಯನೊಂದಿಗೆನೆ ಕಳಿಸ್ಕೊಟ್ರು, ಹಾಗೇನೆ ಅಲ್ಲ. ಅವಾಗ ಬ್ರಹ್ಮನೂ ಕೂಡ ಕಾರಣ ಅದಕ್ಕೆ, ಅವನ ಒಂದು ಸೃಷ್ಟಿಗೆ. ಇಲ್ಲಿ ಅನೇನ ಪ್ರಸವಿಷ್ಯ ದ್ವಮೇಶ, ಅನೇನ ಪ್ರಸವಿಷ್ಯದ್ವಂ ಏಷ ಅಂತ ಹೇಳಲಾಗಿದೆ. ಅಂದ್ರೆ ಹೆಚ್ಚು ಹೆಚ್ಚು ಸಮೃದ್ಧರಾಗಿರ್ಲು, ಅಂದ್ರೆ ಎಲ್ಲವೂ ನಮಗೆ ಸಿಗ್ಬೇಕು, ಅನುಕೂಲಕರವಾಗಿ ಇರ್ಬೇಕು, ಹಾಗೆ ಮಾಡಿಕೊಟ್ಟ ಭಗವಂತ. ಅಂದ್ರೆ ಅವನ ಎಷ್ಟು ಕೃತಜ್ಞನಾಗಿರ್ಬೇಕು. ಭಗವದ್ಗೀತೆಯಲ್ಲೂ ಕೂಡ ಭಗವಂತ ಹೇಳಿದ, ನೀವೆಲ್ಲ ಹೇಳ್ಬಹುದು ನಾನು ಹಣ್ಣು ಕೊಂಡ್ಕೊಂಡು ತಗೊಂಡೆ, ನಾನು ಭೂಮಿಯಲ್ಲಿ ಬೆಳಿತಾ ಇದ್ದೇನೆ, ನನ್ನಿಂದ ಇದು ಸಾಧ್ಯ ಆಗತ್ತೆ? ಸಾಧ್ಯನೇ ಇಲ್ಲ. ಸರಿಯಾದ ಸಮಯಕ್ಕೆ ಭೂಮಿ ಬೆಳೆಯಿಲ್ಲ ಅಂದ್ರೆ ಭೂಮಿನೂ ಕೂಡ ನಾವು ಹೇಳ್ತೇವೆ ಭೂಮಿ ಕಾರಣ ಬೆಳಿಲಿಕ್ಕೆ, ಭೂಮಿನೂ ಕೂಡ ಕಾರಣ ಅಲ್ಲ. ಈಗ ಯಾವುದೇ ಒಂದು ಭೂಮಿಯಲ್ಲಿ ನೀವು ಬೆಳೆಯನ್ನ ಬೆಳಿಬಹುದಾ? ಹೋಗಿ ಮರುಭೂಮಿಯಲ್ಲಿ ನೀವು ಬೆಳೆಯನ್ನ ಬೆಳಿಬಹುದಾ? ಸಾಧ್ಯ ಇಲ್ಲ. ಯಾವುದೇ ಒಂದು ಗುಡ್ಡದಲ್ಲಿ ಫಲವತ್ತತೆ ಇಲ್ಲದೆ ಇರುವಂತಹ ಮಣ್ಣಿನಲ್ಲಿ ನೀವು ಬೆಳೆದ್ರೆ ಬೆಳಿಬೇಕಾಗಿರುವಂತಹ ಬೆಳೆ ಬರುತ್ತಾ? ಈಗ ನೋಡಿ, ಆಯಾ ಭಾಗದಲ್ಲಿ ಆಯಾ ಬೆಳೆಗಳನ್ನ ನಾವು ಬೆಳಿಬಹುದು, ಎಲ್ಲ ಕಡೆ ಕೂಡ ಸಾಧ್ಯ ಆಗೋದಿಲ್ಲ. ಈಗ ಕಾಶ್ಮೀರದಲ್ಲಿ ಹೇಗೆ ಆಪಲ್ಗಳು ಚೆನ್ನಾಗಿ ಬೆಳಿತಾವೋ ಅದೇ ನಾವು ಈ ಭಾಗದಲ್ಲಿ ಅದನ್ನ ಬೆಳಿಲಿಕ್ಕೆ, ದಕ್ಷಿಣ ಭಾಗದಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ. ಯಾಕೆ? ಅದಕ್ಕೆ ತಂಪಿನ ಅವಶ್ಯಕತೆ ಇದೆ. ಹಾಗೆ ತುಳಸಿ ಗಿಡಗಳು ಎಲ್ಲ ಕಡೆ ಬೆಳಿಲಿಕ್ಕೆ ಸಾಧ್ಯ ಇದೆಯಾ? ಪಾಶ್ಚಾತ್ಯ ದೇಶಗಳಲ್ಲಿ ಅವು ಬೆಳೆಯೋದಿಲ್ಲ. ಯಾಕೆ? ತಂಪಿರುತ್ತೆ, ಅಲ್ಲಿ ಸೂರ್ಯನ ಬೆಳಕು ಹೆಚ್ಚಾಗಿ ಇರೋದಿಲ್ಲ, ಸೂರ್ಯನಿದ್ರೂ ಕೂಡ ಬೆಳಕು ಇರೋದಿಲ್ಲ. ಹಾಗಾಗಿ ಎಲ್ಲಿ ಸೂರ್ಯನ ಬೆಳಕು ಚೆನ್ನಾಗಿರುತ್ತೋ ಅದರ ರೇಸ್ಗಳ ಮೇಲೆ ಬಿದ್ದಾಗ ಮಾತ್ರ ತುಳಸಿ ಗಿಡಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಹಾಗೇನೆ ಈ ಭೂಮಿ ಕಾರಣ ಅಲ್ಲ. ನೀವು ಕೇಳ್ಬೋದು ಭೂಮಿನೇ ಕಾರಣ ಅಂತ. ಭೂಮಿ ಎಲ್ಲ ಭೂದೇವಿ ಕಾರಣ. ಅಂದ್ರೆ ಭಗವಂತ ಯಜ್ಞ ಜೊತೆಗೆ ದೇವತೆಗಳನ್ನ ಕಳಿಸಿದ. ಅಂದ್ರೆ ಅವರಿಗೆ ಸರಿಯಾದ ಸಮಯಕ್ಕೆ ಮಳೆ ಬರ್ಲಿ, ಸರಿಯಾದ ಸಮಯಕ್ಕೆ ಬೆಳೆ ಸಿಗಲಿ, ಅವರಿಗೆ ವಾಯು ಸಿಗಲಿ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಅವರಿಗೆ ಅವರವರ ಕಾರ್ಯವನ್ನ ನಿರ್ವಹಿಸಿ ಕೊಟ್ಟ. ಸೊ ಇದೇ ಅಂತೀವಿ ಯಜ್ಞ, ಇದೇ ಅಂತೀವಿ ನಾವು ವ್ಯವಸ್ಥೆ ಅಂತ ಕರಿತೀವಿ. ಯಾಕೆ? ಭಗವಂತನೇ ಎಲ್ಲ ಕೊಡ್ಬೋದಿತ್ತಲ್ಲ. ಹೌದು, ಕೊಡ್ಬೋದಿತ್ತು. ಆದ್ರೂ ಕೂಡ ಅವನು ದೇವತೆಗಳಿಗೆ ತನ್ನ ಕಾರ್ಯವನ್ನ ನಿರ್ವಹಿಸಿದ. ಸೊ ಇದೇ ಇದರ ಅರ್ಥ. ಸೊ ಈ ಯಜ್ಞದಿಂದ ಸುಖವಾಗಿರಿ, ನೀವು ನಿಮ್ಮ ಒಂದು ಎಲ್ಲ ಇಷ್ಟ ಕಾಮನೆಗಳನ್ನ, ನಿಮ್ಗೆ ಇಷ್ಟವಾದದ್ದನ್ನ ಸಿದ್ಧಿ ಮಾಡ್ಕೊಳ್ಳಿ. ಅಂದ್ರೆ ಮತ್ತೆ ನಿಮ್ಮ ಮುಕ್ತಿ ಸಾಧನೆಗೂ ಕೂಡ ಕಾರಣ ಆಗತ್ತೆ ಅಂತ ಹೇಳ್ತಾರೆ ಭಗವಂತ. ಆದ್ರೆ ಈ ಮುಕ್ತಿ ಕಾರಣಕ್ಕೆ ಮುಕ್ತಿ ಸಾಧನೆಗೆ ಕಾರಣವನ್ನ ನಾವು ಮರ್ತು ಬಿಟ್ಟಿದೀವಿ. ಕೇವಲ ಭಗವಂತ ಕೊಟ್ಟಿರುವಂತಹ ಈ ಪ್ರಕೃತಿಯಲ್ಲಿರುವಂತಹ ಸಿದ್ಧಿಗಳನ್ನ ನಾವು ಪಡ್ಕೊಳ್ತಾ ಇದ್ದೇವೆ. ಸೊ ನಮ್ಮ ಇಷ್ಟ ಕಾಮನೆಗಳನ್ನ ನಾವು ಪೂರೈಸ್ಕೊಳ್ತಾ ಇದ್ದೇವೆ. ಸೊ ಸಪೋಸ್ ನಾವ್ ಏನಾದ್ರೂ ಭೂದೇವಿಯನ್ನ ಮರ್ತು ಬಿಟ್ಟು ನಾನೇ ಇದಕ್ಕೆ ಉಳ್ಲಿಕ್ಕೆ ಕಾರಣ, ನಾನೇ ಈ ಬೆಳೆ ಬರೀಲಿಕ್ಕೆ ಕಾರಣ ಅಂತಂದ್ರೆ ಅದು ತಪ್ಪು. ನೀವು ಆ ಭೂದೇವಿಗೆ ಪ್ರಸನ್ನ ಮಾಡಿದಾಗ ಮಾತ್ರ ಅದು ಸಾಧ್ಯ. ಈಗ ಕೆಲವೊಂದ್ಸಲಿ ಹೇಳ್ತೀವಿ ನಾವು, ಈಗ ಇಂದ್ರ ಮಳೆ ಬರಸ್ಲಿಕ್ಕೆ
ಕೃಷ್ಣ ಈ ಗೋವರ್ಧನ ಬೆಟ್ಟವನ್ನ ಎತ್ತಿ ಹಿಡಿದ. ಇಂದ್ರನಿಗೆ ಯಾಕೆ ನೀವು ಪೂಜೆ ಮಾಡ್ತೀರಿ ಅಂತ. ಸೊ ಇಂದ್ರನ್ನೇ ಕಳಿಸಿ ಕೊಟ್ಟಂತಹ ಅವನು ನಿರ್ವಾಹಕ ಆಗಿದ್ರು ಕೂಡ ಅವನೇ ಅವನ ಒಂದು ಏನು ಪ್ರತಿನಿಧಿ ಆದ್ರೂ ಕೂಡ ಯಾಕೆ ಅವನ್ ಹಾಗೆ ಹೇಳ್ತಾನೆ, ಮತ್ತೆ ಅವನ ಆರಾಧನೆ ಮಾಡ್ಬೋದಿತ್ತಲ್ಲ ಅಂತ ನೀವು ಹೇಳ್ಬೋದು. ಆವಾಗ ಅವನಿಗೆ ಬಹಳ ಅಹಂಕಾರವಿತ್ತು. ಅಹಂಕಾರ ಅಂದ್ರೆ ದೇವರುಗಳಿಗೂ ಕೂಡ ಅಹಂಕಾರ ಇದ್ದಾಗ ಭಗವಂತ ಅದನ್ನ ಮುರಿಯದೆ ಬಿಡೋದಿಲ್ಲ. ಹಾಗಾಗಿ ಆ ಅಹಂಕಾರವನ್ನ ಹೋಗಲಾಡಿಸ್ಲಿಕ್ಕೆ ಭಗವಂತ ಆತರನಾಗಿ ಆ ಒಂದು ವ್ಯವಸ್ಥೆಯನ್ನ ಮಾಡ್ತಾನೆ. ಆದ್ರೂ ಕೂಡ ನಾವು ದೇವತೆಗಳಿಗೆ ಕೂಡ ಪ್ರಸನ್ನ ಮಾಡ್ಬೇಕು. ಆ ದೇವತೆಗಳಿಗೆ ಪ್ರಸನ್ನ ಮಾಡ್ಬೇಕು ಅಂತಂದ್ರೆ ನಾವು ನಮಗೆ ಒಂದು ಈ ಪ್ರಕೃತಿಯಿಂದ ಬಂದದ್ದು ಅಥವಾ ನಾವು ಪಡ್ಕೊಂಡಿದ್ದನ್ನ ದೇವತೆಗಳಿಗೂ ಕೂಡ ಅರ್ಪಿಸಬೇಕು ಅನ್ನೋದನ್ನ ನಾವು ಮುಂದಿನ ಶ್ಲೋಕಗಳಲ್ಲಿ ನಾವು ಕಾಣ್ತೇವೆ. ಸೊ ಇದರ ಇನ್ನ ವಿವರಣೆಯನ್ನು ಕೂಡ ನಾವು ಮುಂದೆ ನಾಳಿನ ಒಂದು ತರಗತಿಯಲ್ಲಿ ನಾವು ನೋಡೋಣ. ಸೊ ಇಷ್ಟು ಹೇಳ್ತಾ ನಾವು ಇವತ್ತಿನ ತರಗತಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾರಿಗಾದ್ರೂ ಮತ್ತೆ ಇದ್ರ ಮೇಲೆ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧೌಢ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಶಿಲ ಪ್ರಭುಪಾದಕ್ಕೆ ಜೈ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ, ಹರೇ ಕೃಷ್ಣ. ಏನ್ ಮಾಡ್ತೇನೆ ಮೀಟಿಂಗ್ ಅನ್ನ ನಾಳೆ ಭೇಟಿ ಆಗೋಣ. ಧನ್ಯವಾದಗಳು.